ಅಯ್ಯಪ್ಪ ತಂದೆ ಶರಣಮಯ್ಯಪ್ಪ. ಶಬರಿಮಲೆ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಚೈತ್ರ. ಇದೀಗ ಕೇರಳದಲ್ಲಿರುವಂತಹ ಒಂದು ಪುಣ್ಯವಾದಂತಹ ಕ್ಷೇತ್ರ ನಾವು ಶಬರಿಮಲೆ ಅಂತ ಕರಿತೀವಿ. ಅತ್ಯಂತ ದೇಶದ ಹೆಚ್ಚಿನ ಪ್ರಾಚೀನವಾದಂಥದ್ದು, ಬಳಿಕ ಪ್ರಸಿದ್ಧವಾದಂತಹ ದೇವಾಲಯ ಶಬರಿಮಲೆ. ಅದೇ ರೀತಿ ಪ್ರತಿ ವರ್ಷ ಕೂಡ ಇದೀಗ ಸಾಕಷ್ಟು ಜನ ಶಬರಿಮಲೆ ಯಾತ್ರೆಗೆ ಹೋಗುವಂಥದ್ದು, ಮಾಲೆಯನ್ನು ಧರಿಸಿ ಯಾತ್ರೆಗೆ ಹೋಗ್ತಾರೆ. ಹಾಗಾದ್ರೆ ಈ ಶಬರಿಮಲೆಯ ಪ್ರಾಮುಖ್ಯತೆ ಏನು, ಜೊತೆಗೆ ಯಾಕೆ ಇಷ್ಟೊಂದು ಪ್ರಸಿದ್ಧವಾದಂತಹ ಒಂದು ಸ್ಥಾನವನ್ನ ಶಬರಿಮಲೆ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪಡ್ಕೊಂಡಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಇದ್ರ ಬಗ್ಗೆ ಇವತ್ತು ನಾವು ಮಾತನಾಡಲಿಕ್ಕಿರುವಂಥದ್ದು. ಹಾಗೆ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಕುಮಾರ್ ಮಾಲೆಮಾರ್ ಸ್ವಾಮಿಗಳು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸ್ವಾಮಿಗಳನ್ನ ನಾವು ಮುಖ್ಯವಾಗಿ ನೋಡ್ತೇವೆ, ಶಬರಿಮಲೆ ಅಂತ ಹೇಳಿದ್ರೆ ಒಂದು ಬಹಳ ಮುಖ್ಯವಾದಂತಹ ಒಂದು ಪುಣ್ಯವಾದಂತಹ ಕ್ಷೇತ್ರ ಶಬರಿಮಲೆ ಅಂತ ನಾವು ಕರಿತೇವೆ. ದೇಶದ ಅತ್ಯಂತ ಪ್ರಾಚೀನವಾದಂತಹ ಪ್ರಸಿದ್ಧವಾದಂತಹ ದೇವಾಲಯ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಷ್ಟರ ಮಟ್ಟಿಗೆ ಒಂದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅಂತ ನೋಡಿ. ನಿಜವಾಗಿ ಹೇಳ್ಬೇಕಾದ್ರೆ ಇವತ್ತು ಶಬರಿಮಲೆ ಯಾತ್ರೆ ಅದು ನವೆಂಬರ್ ತಿಂಗಳಲ್ಲಿ ಮಾಲೆ ಹಾಕಿ ಜನವರಿಗೆ ಹೋಗುವಂಥದ್ದು ಒಂದು ಶಬರಿಮಲೆ ಯಾತ್ರೆ. ಆ ಶಬರಿಮಲೆ ಯಾತ್ರೆ ನಿಜವಾಗಿ ಹೇಳ್ಬೇಕಾದ್ರೆ ವರ್ಷಕ್ಕೆ ಒಂದು ಸಲ ಹೋದ್ರೆ ಅದು ಅವರದು ಒಂದು 18 ಪಡಿ ಅಂತ ಇದೆ. ಆ 18 ಪಡಿ ಅಂದ್ರೆ ವರ್ಷಕ್ಕೆ ಒಂದು ಸಲ ಹೋದ್ರೆ ತನಗೋಸ್ಕರ ಆ ಒಂದು ಮೊದಲನೇ ವರ್ಷ ಮಾಲೆ ಹಾಕೋದು ಆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೋಸ್ಕರ ಅಂತ ಇದೆ. ಎರಡನೇ ಸಲ ಮಾಲೆ ಹಾಕೋದು ಅವರ ತಂದೆ ತಾಯಿ ಇದ್ದಾರೆ ಮನೆಯಲ್ಲಿ, ತಂದೆ ತಾಯಿಗೋಸ್ಕರ ಮಾಲೆ ಹಾಕಿಕೊಂಡು ಹೋಗ್ತಾರೆ. ಮೂರನೇ ಸಲ ಅಂತ ಇದೆ. ಮೂರನೇ ಸಲ ಹೋಗುವಾಗ ತಾನು ಯಾರಿಗೆ ಮಾಲೆ ಹಾಕ್ತಿದ್ದಾರೆ ಅವರಿಗೋಸ್ಕರ ಮಾಲೆ ಹಾಕಿಕೊಂಡು ಶಬರಿಮಲೆಗೆ ಹೋಗುವಂತ ಒಂದು ಪದ್ಧತಿ ಮುಂಚಿನಿಂದ ಇದೆ. ಆ ಪದ್ಧತಿಯನ್ನು ಈಗ ಕೂಡ ಮಾಡ್ತಾ ಇದ್ದಾರೆ, ತುಂಬಾ ಜನ ಮಾಡ್ತಾ ಇದ್ದಾರೆ. ಆದ್ರೆ ತ್ರಿಶಂಕು ಒಂದು ಸ್ಥಿತಿಯಲ್ಲಿ ತುಂಬಾ ಜನ ಈ ಕೆಲಸದ ಒತ್ತಡದಿಂದ ಬೇರೆ ರೀತಿ ಹೋಗ್ತಾ ಇದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ನಿಜವಾಗ್ಲೂ ನಾನು ಈಗ ಕೂಡ ಹೇಳ್ತಿದ್ದೇನೆ, ಮೊದಲನೇ ಬಾರಿ ಮಾಲೆ ಹಾಕುವವರು 1ನೇ ನವೆಂಬರ್ ಅಲ್ಲಿ ಮಾಲೆ ಹಾಕಿ ಜನವರಿಗೆ ಹೋಗಿ ಆ ಶಬರಿಮಲೆ ಮಹತ್ವ ಏನಂತ ಅಲ್ಲಿ ಗೊತ್ತಾಗ್ತದೆ. ಹೌದು, ಯಾಕಂತ ಹೇಳಿದ್ರೆ ಒಂದಿಷ್ಟು ಸಾಕಷ್ಟು ಅದಕ್ಕೆ ಸಂಪ್ರದಾಯಗಳು, ಜೊತೆಗೆ ಕೆಲವೊಂದಿಷ್ಟು ಆಚರಣೆಗಳು, ಅದೆಲ್ಲವನ್ನ ಕೂಡ ಪಾಲನೆ ಮಾಡಿ ಹೋದ್ರೆ ಮಾತ್ರ ಅದೊಂದು. ಇವತ್ತು ಇನ್ನೊಂದು ಹೇಳ್ಬೇಕಾದ್ರೆ ಇವತ್ತು ತುಂಬಾ ಜನ ಸ್ವಾಮಿಯವರು ಇದ್ದಾರೆ. ಕೆಲವೊಂದು ಜನ ಮನೆಯಲ್ಲಿ ಉಳ್ಕೊಳ್ತಿದ್ದಾರೆ, ಶುದ್ಧ ಆಚರಣೆಯಿಂದ ಮನೆಯಲ್ಲಿ ಉಳ್ಕೊಳ್ಳಿ ತೊಂದರೆ ಇಲ್ಲ. ಕೆಲವೊಂದು ಜನ ಲಾಡ್ಜ್ಗಳಲ್ಲಿ ಕೂಡ ಉಳ್ಕೊಳ್ತಾರೆ, ಶುದ್ಧ ಆಚರಣೆಯಿಂದ ಅವರಲ್ಲಿದ್ರೆ ತೊಂದರೆ ಎಲ್ಲ ಮಾಡ್ಕೊಳ್ಳಿ. ಆದ್ರೆ ಶಿಬಿರ ಮಾಡಿಕೊಂಡು ಇವತ್ತು ಒಂದು ಶಿಬಿರ ಮಾಡಿಕೊಂಡು ಯಾರು ಅಲ್ಲಿ ಇರ್ತಾರ, ಅಲ್ಲಿ ಏನು ಪದ್ಧತಿ ಬರ್ತದೆ, ಅಲ್ಲಿ ಏನು ಸಿದ್ಧಾಂತ ಇರ್ತದೆ, ಆ ಸಿದ್ಧಾಂತ ಎಲ್ಲ ಬಂದ ಸ್ವಾಮಿಗಳಿಗೆ ಸಿಗ್ತದೆ. ನಿಜವಾಗಿ ಶಿಬಿರದಲ್ಲಿದ್ರೆ ಒಳ್ಳೇದು ಅಂತ ನಾನು ಹೇಳುದು ಸ್ವಾಮಿಗಳಿಗೆ. ಎಷ್ಟೋ ಜನ ಮನೆಯಲ್ಲಿ ಇರ್ತಾರೆ, ಅದಷ್ಟೊಂದು ಒಳ್ಳೇದಲ್ಲ. ಅದು ನಮ್ಗೆ ಅಲ್ಲಿ ಏನು ಅದರದೊಂದು ಭಕ್ತಿ ಸಿಗಲ್ಲ. ನಿಜವಾಗಿ ಒಂದು ಶಿಬಿರದಲ್ಲಿ ನಮ್ಮಲ್ಲಿ ಕೂಡ ಇದ್ದಾರೆ ತುಂಬಾ ಜನ, ತುಂಬಾ ಕಡೆ ಶಿಬಿರ ಹಾಕಿಕೊಂಡಿರ್ತಾರೆ. ಇವತ್ತು ಅದು ನವೆಂಬರ್ ಇಂದ ಡಿಸೆಂಬರ್ ಜನವರಿ ತನಕ ಅದು ಶಿಬಿರ ಹಾಕಿಕೊಂಡು ಶಬರಿಮಲೆಗೆ ಹೋಗುವಂತ ಪದ್ಧತಿ ಮಾಡ್ತಿದ್ದಾರೆ. ನೀವು ಪುಣ್ಯ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ? ನಿಜವಾಗಿ ಹೇಳ್ಬೇಕಾದ್ರೆ ಎರಿಮಲೆ ಅಂತ ಇದೆ. ಶಬರಿಮಲೆಗೆ ಹೋಗುವುದಕ್ಕಿಂತ ಮುಂಚೆ ಎರಿಮಲೆ ಇದೆ. ನಿಜವಾಗಿ 48 ದಿನದ ವ್ರತ ಮಾಡಿಕೊಂಡು ಬೆಳಗ್ಗೆ ಮತ್ತೆ ಸಾಯಂಕಾಲ ಒಂದು ಸ್ನಾನ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಯನ್ನು ನೆನೆದುಕೊಂಡು ನಿಜವಾಗಿ ಅಲ್ಲಿ ಒಂದು ಎರಿಮಲೆ ಅಂತ ಇದೆ. ಎರಿಮಲೆಯಿಂದ 48 ಮೈಲು ಮುಂಚೆ 48 ಮೈಲನ್ನು ಕತ್ತಿಯಿಂದ ಕಡ್ದುಕೊಂಡು ಹೋಗ್ಬೇಕು ಆ ಗಿಡಗಳನ್ನು. ಈಗ ಆಗಿಲ್ಲ. 48 ಮೈಲ್ ಅದು ತುಂಬಾ ಗಿಡ್ಡ ಆಗಿ ಒಂದು 35 ಕಿಲೋಮೀಟರ್ ಇರ್ಬಹುದು. ಈಗ ಕಿಲೋಮೀಟರ್ ಇರ್ಬಹುದು. ಆ ಕಿಲೋಮೀಟರ್ ನಿಜವಾಗಿ ಕಿಲೋಮೀಟರ್ ಕೂಡ ಕಷ್ಟ ಇದೆ ನಡಿಲಿಕ್ಕೆ. ಆ ಕಿಲೋಮೀಟರ್ ಎಷ್ಟಿದೆ ಅದನ್ನು ನಡೆದುಕೊಂಡು ಪಂಪದಲ್ಲಿ ಒಂದು ಸ್ನಾನ ಮಾಡಿ ಅಲ್ಲಿ ಒಂದು ಸಜ್ಜೆ ಮಾಡಿ ಅಲ್ಲಿ ಒಂದು ದೀಪ ಬಿಡುವಂತ ಒಂದು ಪದ್ಧತಿ ಇದೆ. ತ್ರಿವೇಣಿ ಸಂಗಮ ಅಂತ 3 ನದಿ ಸೇರಿಕೊಂಡು ಅಲ್ಲಿ ಬರುವಂತ ಒಂದು ಪಂಪಾ ನದಿ ಇದೆ. ಪಂಪಾ ನದಿಯಲ್ಲಿ ಒಂದು ದೀಪ ಬಿಟ್ಟು ಅಲ್ಲಿಂದ ಈ ಶರಂಗುತ್ತಿ ಮತ್ತೆ ಶಬರಿಮಲೆಗೆ 18 ಪಡಿಗಳನ್ನು ಏರಿಕೊಂಡು ಹೋಗಿ ಅಲ್ಲಿ ಒಂದು ಅಭಿಷೇಕ ಮಾಡಿದ ನಂತರ ಆ ಒಂದು ಶಬರಿಮಲೆಗೆ ಹೋದ ಒಂದು ಅದರಲ್ಲಿ ಏನು ಒಂದು ಸಂತೋಷ ಅಲ್ಲಿ ಹುಟ್ಟಿ ಬರ್ತದೆ. ನಿಜವಾಗಿ ಹೇಳ್ಬೇಕಾದ್ರೆ ನೀವೊಂದು ಮೊದಲಿಗೆ ಒಂದು ಇದು ತೋರಿಸುವಾಗಲೇ ನಂಗೆ ಸ್ವಲ್ಪ ಇದಾಯ್ತು, ಫೀಲ್ ಆಯ್ತು. ಯಾಕೆಂದ್ರೆ ಅಂತದೊಂದು ಆ ಜಾಗಕ್ಕೆ ಎಷ್ಟು ಸಲ ಹೋದ್ರು ನಮ್ಗೆ ಅದು ಈಗ ಕೂಡ ಅಲ್ಲಿ ಆಸೆ ಆಗ್ತಾ ಇದೆ, ಎಷ್ಟು ಸಲ ಹೋದ್ರು. ಆದ್ರೆ ಈಗ ಕೆಲವರು ಒಂದು ಬದಲಾವಣೆ ಮಾಡ್ತಿದ್ದಾರೆ. ಅದು ನಿಜವಾಗಿ ಹೌದು, ಕಾಯ್ತಾ ಇರ್ತಾರೆ. ಮತ್ತೊಂದು ಏನಂದ್ರೆ ಶಬರಿಮಲೆ ಮಾಲೆ ಹಾಕಿದ ಕೂಡ್ಲೆ ಒಂದು ಕೆಲವರಿಗೆ ಒಂದು ಫ್ಯಾಷನ್ ಆಗಿದೆ. ಈಗ ನಾನು ಡೈರೆಕ್ಟ್ ಹೇಳ್ತೇನೆ, ಇವತ್ತು ತುಂಬಾ ಜನ ಗುರುಸ್ವಾಮಿಗಳಿದ್ದಾರೆ. ಗುರುಸ್ವಾಮಿಗಳ ಹತ್ರ ನಾನೊಂದು ವಿಜ್ಞಾಪನೆ ಮಾಡೋದು ಒಂದೇ, ಮೊದಲನೇ ಬಾರಿ ಯಾರು ಮಾಲೆ ಹಾಕ್ತಾರೆ ಅವರನ್ನು ದಯವಿಟ್ಟು ಎರಿಮಲೆಯಿಂದ ನಡೆದುಕೊಂಡು ಹೋಗಿ
ಆ ಶಬರಿಮಲೆಯ ಮಹತ್ವ ಏನು ಅಂತ ಗುರುಸ್ವಾಮಿಗಳು ತಿಳಿಸ್ಬೇಕು. ಯಾಕಂದ್ರೆ ಎಲ್ಲ ಗುರುಸ್ವಾಮಿಗಳು ಈಗ ಇವತ್ತೊಂದು ಯಾರೋ ಒಂದು ಫಾರ್ಚುನರ್ ಅಥವಾ ಯಾರೋ ಒಂದು ದೊಡ್ಡ ಗಾಡಿಯಲ್ಲಿ ಅಥವಾ ದೊಡ್ಡ ಒಂದು ಬಿಲ್ಡರ್ ಬಂದ್ರೆ ಮಾಲೆ ಹಾಕ್ತಾರೆ, ಕರೆದುಕೊಂಡು ಹೋಗ್ತಾರೆ. ತಪ್ಪು ಮಾಡ್ತಾ ಇದ್ದಾರೆ ಇವತ್ತು. ನಿಜವಾಗಿ ಹೇಳ್ಬೇಕಾದ್ರೆ ಅವರಿಗೆ ಒಂದು ತುಂಬಾ ದಿನ ವ್ರತ ಮಾಡ್ಲಿಕ್ಕೆ ಆಗಲ್ಲ, ಬೇಡ, ಒಂದು 10, 15, 18 ದಿವಸ ವ್ರತ ಮಾಡಿಸಿಕೊಂಡು ಎರಿಮಲೆಯಿಂದ ಕೊಂಡೋಗ್ಲಿ. ದಯವಿಟ್ಟು ನಾನು ಎಲ್ಲ ಗುರುಸ್ವಾಮಿಗಳಿಗೆ ನಾನು ಕೈ ಮುಗಿದು ಕೇಳ್ತಿದ್ದೇನೆ. ಯಾಕೆಂದ್ರೆ ಅಲ್ಲಿಯ ಮಹತ್ವ ಗೊತ್ತಾಗ್ಬೇಕು. ಯಾಕೆ ನಾನು ಹೇಳ್ತಿದ್ದೇನೆ ಅಂದ್ರೆ, ಇವತ್ತು ಸಂಜೆ ಮಾಲೆ ಹಾಕ್ತಾರೆ ಅಥವಾ ಇವತ್ತು ಬೆಳಿಗ್ಗೆ ಮಾಲೆ ಹಾಕ್ತಾರೆ, ಇಲ್ಲಿ ಕದ್ರಿಯಲ್ಲಿ ಇರುಮುಡಿ ಕಟ್ತಾರೆ, 2 ಗಂಟೆ ಟ್ರೈನ್ ಅಲ್ಲಿ ಹೋಗ್ತಾರೆ, ಬೆಳಿಗ್ಗೆ ಹೋಗಿ ಅಲ್ಲಿ ಚಂಗನೂರಲ್ಲಿ ಇಳಿತಾರೆ, ಅಲ್ಲಿಂದ ಸೀದಾ ಪಂಪಕ್ಕೆ ಹೋದ್ರು, ಮರುದಿವಸ ಬೆಳಿಗ್ಗೆ ಅಭಿಷೇಕ ಆಯ್ತು, ಇಳಿದು ಬರ್ತಾರೆ, ಬಂದು ಇಲ್ಲಿ ಬಂದು ಹೇಳ್ತಾರೆ, ಎಂತ ಮಾರೆ ಶಬರಿಮಲೆ, ನಾನ್ ನಿನ್ನೆ ಹೋದೆ ಇವತ್ತು ಬಂದೆ. ಆದ್ರೆ ತಪ್ಪು. ನಿಜವಾಗಿ ಮಹತ್ವ ಏನಂದ್ರೆ, ಹೌದು, ಮಹತ್ವ ಏನಂದ್ರೆ 48 ದಿನ ಅಥವಾ ಅವರಿಗೆ ಎಷ್ಟು ದಿನ ಆಗ್ತದೆ ಆ ಕಠಿಣ ವ್ರತವನ್ನು ಅವ್ರು ಮಾಡಿ ಶಬರಿಮಲೆಗೆ ಎರಿಮಲೆಯಿಂದ ಹೋದ್ರೆ ಮಾತ್ರ ಅದರ ಮಹತ್ವ ಗೊತ್ತಾಗ್ತದೆ. ಅವರಿಗೆ ಏನಾದ್ರೂ ಒಂದು ಪುಣ್ಯ ಸಿಗುದಾದ್ರೆ ಅದರಲ್ಲಿ. ನಿಜ ನಿಜ. ಮತ್ತೊಂದು, ಇದೀಗ ಶಬರಿಮಲೆ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಇಷ್ಟು ವರ್ಷದ ಇತಿಹಾಸ ಇರ್ಬೋದು ಅಂತ. ಯಾಕಂತ ಹೇಳಿದ್ರೆ ಒಂದು ಪ್ರಾಚೀನವಾದಂತಹ ದೇವಸ್ಥಾನ ಇದು, ಎಲ್ಲ ದೇವಸ್ಥಾನಗಳಿಗಿಂತ ಪ್ರಸಿದ್ಧವಾದಂತಹ ದೇವಸ್ಥಾನ ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ನಿಜವಾಗಿ ಹೇಳ್ಬೇಕಾದ್ರೆ ಕಲಿಯುಗ ವರದ ಅಯ್ಯಪ್ಪ, ನಿಜವಾಗಿ ಅದು ತುಂಬಾ ವರ್ಷದ ಒಂದು ಇತಿಹಾಸ ಇದೆ. ಹೇಳ್ಬೇಕಾದ್ರೆ ಈಗ ನೋಡಿ, ಈಗ ಒಂದೊಂದು ಅದಕ್ಕೆ ಬರ್ತಾ ಇದೆ, ವಾವರ ಸ್ವಾಮಿ ಅಂತ ಬರ್ತಾ ಇದೆ ಎರಿಮಲೆಯಲ್ಲಿ. ನಿಜವಾಗಿ ಒಂದೊಂದು ಈಗ ಅದಕ್ಕೆ ಸೇರ್ತಾ ಹೋಗ್ತದೆ. ಆದ್ರೆ ಅಯ್ಯಪ್ಪ ಸ್ವಾಮಿ ಇತಿಹಾಸ ಪುರಾಣದಲ್ಲಿ ಇರುವವರು. ಯಾಕೆಂದ್ರೆ ಕಲಿಯುಗ ವರದ ಪಂದಲ ರಾಜನಿಗೆ ಒಂದು ಕಾಡಿನಲ್ಲಿ ಸಿಕ್ಕಿದಂತ ಮಗುವನ್ನು ಸಾಕಿ ಬೆಳೆಸಿ ಇವತ್ತು ಅಲ್ಲಿ ಕೂಡ ಒಂದು ಪಟ್ಟದ ಅಭಿಷೇಕ ಆಗುವಾಗ ಅಲ್ಲಿಯೂ ಕೂಡ ಒಂದು ಜಗಳ ಜಂಜಾಟಕ್ಕೆ ಅಯ್ಯಪ್ಪ ಸ್ವಾಮಿ ಬೇಡ ಅಂತ ಹೇಳಿಕೊಂಡು ಕಾಡಲ್ಲಿ ಹೋಗಿ ಕೂತವರು. ನಿಜವಾಗಿ ಇತಿಹಾಸ ಇದೆ ಅದರಲ್ಲಿ. ಪರಶುರಾಮ ಸೃಷ್ಟಿಯಲ್ಲಿ ನಿರ್ಮಿತ ಆದಂತ, ನಮ್ಮ ತುಳುನಾಡಿನ ಪರಶುರಾಮ ಸೃಷ್ಟಿಯಲ್ಲಿ ನಿರ್ಮಿತ ಆದಂತ ಶಬರಿಮಲೆ ಅದು. ಓಕೆ ಓಕೆ ಸ್ವಾಮಿಗಳು, ಇನ್ನಷ್ಟು ಮಾತಾಡ್ತೇನೆ. ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ಹೇಳಿ. ಹೇಳಿ ಸರ್. ಇದೀಗ ಶಬರಿಮಲೆ ಪುಣ್ಯ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಪ್ರತಿ ವರ್ಷ ಕೂಡ ಶಬರಿಮಲೆ ಯಾತ್ರೆಗೆ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಶಬರಿಮಲೆ ಯಾತ್ರೆ ಅಂದ್ರೆ ಅದು ನಮ್ದು ಪವಿತ್ರ ಕ್ಷೇತ್ರ ಹಿಂದೂಗಳದ್ದು. ಹೌದು. 48 ಅಂದ್ರೆ 48 ದಿವಸ ಮಾಲೆ ಹಾಕಿ ಹೋಗ್ಬೇಕು ಯಾರಾದ್ರು ಹೋಗುವವರು. ವ್ರತ ಆಚರಣೆ ಮಾಡಿ ಹೋಗ್ಬೇಕು. ನಿಜ. ಅದು ಬಿಟ್ಟು ಒಂದ್ ದಿವಸದಲ್ಲಿ 2 ದಿವಸದಲ್ಲಿ ಹೋಗುದು, ಅದಕ್ಕೆ ಭಕ್ತಿಯಲ್ಲಿ ಹೋಗ್ಬೇಕು. ಇವತ್ತಿಗೆ ಅದು ಎಷ್ಟು ಮಟ್ಟಿಗೆ ಪಾಲನೆ ಆಗ್ತಾ ಇದೆ ಅಂತ, ಒಂದು ಕಡೆ ವ್ರತ ಎಲ್ಲವನ್ನ ಕೂಡ ಆಚರಣೆ ಮಾಡಿ ಹೋಗುವಂತವ್ರು ಎಷ್ಟು ಮಟ್ಟಿಗೆ ಇದ್ದಾರೆ ಅಂತ? ಇಲ್ಲ, ಆಗ್ತದೆ, ಖಂಡಿತವಲ್ಲ ಆಗ್ತದೆ. ಯಾರಿಗೆ ಭಕ್ತಿ ಉಂಟು ಅದು ಖಂಡಿತವೇ ಆಗ್ತದೆ. ನಿಜ. ಒಂದು ಶ್ರದ್ಧಾ ಭಕ್ತಿಯಿಂದ ಹೋದ್ರೆ ನಿಜಕ್ಕೂ ಕೂಡ ಆಗುತ್ತೆ ಅನ್ನುವಂಥದ್ದು. ಖಂಡಿತವಲ್ಲ. ಓಕೆ ಪ್ರದೀಪ್ ಅವರು, ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಎಸ್, ನಾವು ಒಂದು ಕಡೆ ಪ್ರಾಚೀನತೆ ಬಗ್ಗೆ ಹೇಳ್ತಾ ಇದ್ವಿ. ಎಷ್ಟು ವರ್ಷದ ಒಂದು ಇತಿಹಾಸ ಇದಕ್ಕಿದೆ ಅನ್ನುವಂಥದ್ದು. ಇತಿಹಾಸ ಅದು ತುಂಬಾ ವರ್ಷ ಇದೆ. ಯಾಕೆಂದ್ರೆ ನಾನು ನಿಜವಾಗಿ ಹೇಳ್ಬೇಕಂದ್ರೆ ನಾನೀಗ ಒಂದು 26ನೇ ವರ್ಷ ಹೋಗ್ತಾ ಇದ್ದೇನೆ. ನನ್ನ ಅಣ್ಣನವರೇ ಹೋಗುವಾಗ ನಾವು ಚಿಕ್ಕ ಮಗು ಆಗಿದ್ದೆವು. ಅಣ್ಣನವರು ಹೋಗ ತುಂಬಾ ಇತಿಹಾಸ ಇದೆ. ಯಾಕೆಂದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಮುಂಚೆ ಹೋಗ್ತಿರುವಾಗ ನಾವು ಕೂಗಿಕೊಂಡು ಕಳಿಸುವಂತ ದಿನ ಇತ್ತು. ಯಾಕಂದ್ರೆ ಹೋದವರು ಮತ್ತೆ ವಾಪಸ್ ಬರ್ತಾರೋ ಇಲ್ವೋ ಅನ್ನುವಂತ ಭಯ ಕೂಡ ಇತ್ತು. ತಿರುಪತಿ ದೇವಸ್ಥಾನ ಇತ್ತು, ಹೋದವರು ಬರ್ತಾರ ಇಲ್ವಾ ಅಂತ. ಆದ್ರೆ ತಿರುಪತಿ ದೇವಸ್ಥಾನಕ್ಕೆ ಈಗ ಅಲ್ಲಿ ತನಕ ಗಾಡಿ ಇದೆ. ಈಗ ಶಬರಿಮಲೆ ಕೂಡ ನೋಡಿ, ನಿಜವಾಗಿ ಹೇಳ್ಬೇಕಾದ್ರೆ ಈಗ ಒಂದು ಅದನ್ನು ಬದಲಾವಣೆಗೆ ತರ್ತಾ ಇದೆ ಸರ್ಕಾರ. ನಿಜವಾಗಿ ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ಬ್ರಹ್ಮಚಾರಿ, ಇವತ್ತು ಅಖಂಡ ಬ್ರಹ್ಮಚಾರಿ ಅಯ್ಯಪ್ಪ ಸ್ವಾಮಿ. ಈಗ ಮಾಲೆ ಹಾಕುವವರು ಹೋಗ್ತಾರೆ ಈ ಒಂದು ನಿಟ್ಟಿನಲ್ಲಿ. ಇವತ್ತಿನ ಒಂದು 48 ದಿನ ಒಂದು ವ್ರತದಲ್ಲಿ ಇರ್ತಾರೆ, ಹೋಗ್ತಾರೆ, ಬರ್ತಾರೆ. ಆದ್ರೆ ಅವರು ಅಖಂಡ ಬ್ರಹ್ಮಚಾರಿ, ಯಾವುದು ಬೇಡ ಅಂತ ತ್ಯಜಿಸಿಕೊಂಡು ಅಲ್ಲಿ ಹೋಗಿ ಕೂತವರು. ನಿಜವಾಗಿ ಹೇಳ್ಬೇಕಾದ್ರೆ ಸರ್ಕಾರ ಕೂಡ ಅಲ್ಲಿ ಒಂದು ತಪ್ಪು ಮಾಡ್ತಾ ಇದೆ, ತ್ರಿಶಂಕು ಒಂದು ಸ್ಥಿತಿಗೆ ತರ್ತಾ ಇದೆ ಇವತ್ತು. ಅದು ತಪ್ಪು. ನಿಜವಾಗಿ ಈ ಶಬರಿಮಲೆ ಯಾತ್ರೆ ಶ್ರದ್ಧಾ ಭಕ್ತಿಯಿಂದ ಹೋದ್ರೆ ಮಾತ್ರ ಅದರ ಒಂದು ಫಲ ಸಿಗ್ತದೆ. ಇವತ್ತು ನನ್ಗೂ ಕೂಡ ಅಷ್ಟೇ, ನಾನು ಶಬರಿಮಲೆ ಒಂದು ಭಕ್ತಿ ಅಥವಾ ಏನೇ ಮಾಡಿಕೊಂಡು ಇವತ್ತು ಇದ್ದದ್ರಿಂದ ನಾನು ಕೂಡ ಈ ಒಂದು ಇದಕ್ಕೆ ಬಂದಿದ್ದೇನೆ. ನಿಜವಾಗಿ ಹೇಳ್ಬೇಕಾದ್ರೆ ಹಿಂದೆಯಿಂದ ಯಾರು ಏನೋ ಹೇಳ್ತಾರೆ, ಅದು ಬೇರೆ ವಿಷಯ. ಹಿಂದೆಯಿಂದ ತುಂಬಾ ಜನ ಹೇಳಲಿಕ್ಕೆ ಏನು ಒಂದು ಒಳ್ಳೆ ಮಾಡಿದ್ರು ಅಥವಾ ತಪ್ಪು ಮಾಡಿದವರನ್ನು ಬೆರಳು ತೋರಿಸುವವರಿಲ್ಲ, ಒಳ್ಳೆ ಮಾಡಿದವನು ತಪ್ಪು ಮಾಡಿದಾನೆ ಅಂತ ಬೆರಳು ತೋರಿಸುವವರು ತುಂಬಾ ಜನ ಇರ್ತಾರೆ. ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ಅಂತವರು ಎಲ್ಲ ಇದ್ರು ಎದುರು ಬಂದು ಮಾತಾಡೋದು. ನಾನು ಸೀದಾ ನೇರವಾಗಿ ಹೇಳುದು, ಯಾರೇ ಗುರುಸ್ವಾಮಿಗಳಲ್ಲಿ ಅಥವಾ ಯಾರೇ ಒಂದು ಕನ್ನಿಸ್ವಾಮಿ ಇರಲಿ, ಯಾರೇ ಒಂದು ಸ್ವಾಮಿ, ಇವತ್ತು ಏನೇ ಇದ್ರು ನೇರ ಮಾತಾಡ್ಬೇಕು. ಇವತ್ತು ನಾನು ಪ್ರತಿಯೊಬ್ಬರಿಗೂ ಒಂದೇ ಹೇಳುದು, 48 ದಿನ ಅಥವಾ ಆಗದಿದ್ರೆ ತುಂಬಾ ಜನ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವರಿಗೆ ಒಮ್ಮೆ ಹೋಗ್ಬೇಕು, ನೋಡ್ಬೇಕು. ಸ್ವಲ್ಪ ದಿನ ವ್ರತ ಏನು ಅದು ಒಂದು ಗುರುಸ್ವಾಮಿ ಅವರ ಹತ್ರ ಒಂದು ಮಾತುಕತೆ ಮಾಡಿ ಸ್ವಲ್ಪ ದಿನ ವ್ರತ ಮಾಡಿ ಎರಿಮಲೆಯಿಂದ ಮಾತ್ರ ಹೋಗಿ. ದಯವಿಟ್ಟು
ಯಾಕೆಂದ್ರೆ ಎಲ್ರಿಗೂ ನಾನು ಹೇಳುದು. ಹೌದು. ಹಾಗೆ ನೀವು ಈಗಾಗಲೇ ಒಂದು ಕಡೆ ಹೇಳಿದ್ರಿ ಸ್ವಾಮಿಗಳೇ ಮಾತಾಡ್ತಾ, ಇದೀಗ ಸಾಕಷ್ಟು ರೀತಿಯಲ್ಲಿ ಇವತ್ತು ಹೋಗುವಂತ ಅಥವಾ ಇವತ್ತು ಮಾಲೆ ಹಾಕಿ ಸಾಯಂಕಾಲ ಹೋಗುವಂತದ್ದು ಆ ತರ ಪ್ರಕ್ರಿಯೆ ನಡೀತಾ ಇದೆ ಅಂತ. ಈ ಹಿಂದೆ ನಾವು ನೋಡಿದಾಗ ಎಷ್ಟೋ ರೀತಿ ಇದೀಗ ಮಾಲೆ ಹಾಕಿದಂತ ಸಂದರ್ಭದಲ್ಲಿ ಇವರು ವಾಪಸ್ ಹೋಗಿ ಬರ್ತಾರೋ ಇಲ್ವೋ ಅನ್ನುವಂಥದ್ದು ಅದೆಲ್ಲ ಒಂದು ಪ್ರಕ್ರಿಯೆ ಹೇಳಿದ್ರಿ. ಯಾಕೆ ಆ ಸಂದರ್ಭದಲ್ಲಿ ಹಾಗಿತ್ತು ಅಂತ? ಅಂದ್ರೆ ಆ ದಿನ ಹೇಳಿದ್ರೆ ಎರಿಮಲೆಯಿಂದ ನಡೆದುಕೊಂಡೇ ಹೋಗ್ಬೇಕು. ಪಂಪ ತನಕ ಗಾಡಿ ಇರಲಿಲ್ಲ, ಈಗ ಪಂಪ ತನಕ ಬಸ್ ಇದೆ, ಪಂಪದಿಂದ ಬರ್ಲಿಕ್ಕೂ ಬಸ್ ಇದೆ, ಟ್ರೈನ್ ಇದೆ. ಇವತ್ತು ಎರಿಮಲೆಯಿಂದ ಯಾರು ನಡೆದುಕೊಂಡು ಹೋಗ್ತಾ ಇಲ್ಲ. ನಿಜವಾಗಿ ಎರಿಮಲೆಯಿಂದ ಹೋಗ್ಬೇಕಾದ್ರೆ ಈ ಮುಳ್ಳುಗಳು, ಈ ದೊಡ್ಡ ದೊಡ್ಡ ಒಂದು ಪೊದೆಗಳು ಅದನ್ನು ಕಡ್ದುಕೊಂಡು ಆ ಲೆವೆಲ್ ಮಾಡಿಕೊಂಡು ಮಣ್ಣೆಲ್ಲ ನಾವೇ ಅಡ್ಜಸ್ಟ್ಮೆಂಟ್ ಏನಾದ್ರು ಮಾಡಿಕೊಂಡು ನಾವು ಹೋಗ್ಬೇಕು ಶಬರಿಮಲೆಗೆ. ಅಲ್ಲಿಂದ ಹೋಗಿ ಪಂಪದಿಂದ ಹೋಗಿ ಪಂಪದಲ್ಲಿ ಹೋಗ್ಬೇಕಾದ್ರೆ ಈಗ ಕಾಂಕ್ರೀಟ್ ಹಾಕಿ ಕಲ್ಲು ಕಟ್ಟಿದ್ದಾರೆ. ಆದ್ರೆ ಮುಂಚೆ ಏನಿಲ್ಲ, ಒಂದು ಇದು ಕಬ್ಬಿಣದ ಇದಾಕಿ ಮಣ್ಣು ಹಾಕಿ ಸ್ಟೆಪ್ಪಲ್ಲಿ ಹೋಗ್ಬೇಕಿತ್ತು, ಅಂತ ಪರಿಸ್ಥಿತಿ ಇತ್ತು ಮುಂಚೆ. ಈಗ ಬದಲಾವಣೆ ಆಗಿದೆ. ಬದಲಾವಣೆ ಆಗಿದೆ ಅಂತ ಎಲ್ಲದಕ್ಕೂ ನಾವು ತಲೆಗೊಟ್ಟು ಹೋಗ್ಬಾರ್ದು. ಬದಲಾವಣೆ ಆಗಿದೆ, ಯಾವುದಕ್ಕೋಸ್ಕರ ಬದಲಾವಣೆ ಆಗಿದೆ. ಆದ್ರೆ ಅದನ್ನು ಬದಲಾವಣೆಗೆ ಈಗ ನಾನು ಹೇಳಿದಾಗೆ 1, 2, 3 ವರ್ಷ ಕಠಿಣದಲ್ಲಿ ಹೋಗ್ಲಿ, ಮತ್ತೆ ಬೇಕಾದ್ರೆ ಅವರು ಏನು ಹೋಗಿ ಬರ್ಲಿ ಅಂದ್ರೆ ಅವರಿಗೆ ಹೌದು ಅನುಭವ ಆಗ್ಬೇಕು. ನಾನು ಹೇಳುದಾದ್ರೆ ಶಬರಿಮಲೆ ಮಾಲೆ ಹಾಕುವವರಿಗೆ ಶಬರಿಮಲೆ ಅನುಭವ ಮಹತ್ವ ಏನು ಅಂತ 1, 2, 3 ಸಲ ಎರಿಮಲೆಯಿಂದ ಹೋಗ್ಲಿ, ಮತ್ತೆ ಅನುಭವ ಆದ ನಂತರ ಮತ್ತೆ ಹೋಗ್ಲಿ. ಯಾಕಂದ್ರೆ ಬೇರೆ ದೇವಸ್ಥಾನಗಳಿಗೆ ಹೋದ ಹಾಗೆ ಅಲ್ಲ, ಹಾಗಾಗಿ ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಅನುಭವ. ಈಗ ತಿರುಪತಿ ಹೋಗೋ ಕೂಡ ಅದ್ರಲ್ಲಿ ದಾರಿಯಲ್ಲಿ ಹೋದ್ರೆ ಅಲ್ಲಿ ಏನೊಂದು ಭಕ್ತಿ ಪ್ರಧಾನ ಬರ್ತದೆ, ನಡೆದುಕೊಂಡು ಹೋಗೋ ದಾರಿಯಲ್ಲಿ ಹೋದ್ರೆ. ಅದೇ ಬಸ್ಸಲ್ಲಿ ಹೋದ್ರೆ ಟೂರಿಸಂಗೆ ಹೋದಾಗೆ ಬ್ಯಾಗ್ ಹಾಕಿಕೊಂಡು ಹೋದ್ರು, ಅವರಷ್ಟಕ್ಕೆ ಪೂಜೆ ಮಾಡಿಸಿದ್ರು ಬಂದ್ರು. ಅದೇ ಆ ಒಂದು ನಡೆದುಕೊಂಡು ಹೋಗೋ ವೇ ಅಲ್ಲಿ ಹೋದ್ರೆ ಭಕ್ತಿ ಬರ್ತದೆ. ಅಲ್ಲಿ ಹೋಗಿ ಒಂದು ನಮ್ಗೆ ಒಂದು ಕಣ ನೀರು ಬರ್ತದೆ ದೇವರ ಹತ್ರ ಬೇಡ್ಲಿಕ್ಕೆ. ಇದು ಏನಿಲ್ಲ, ಇದು ಸೀದಾ ಹೋದ್ರೆ ಏನ್ ಫಲ ಸಿಗ್ತದೆ ಅದ್ರಲ್ಲಿ. ಇವತ್ತು ಎಷ್ಟೋ ಜನ ಪಾದಯಾತ್ರೆ ಬರ್ತಾ ಇದ್ದಾರೆ ಬೊಂಬಾಯಿಂದ, ಅಥವಾ ಈಗ ಮೊನ್ನೆ ನಮ್ಮ ಇವರೊಂದು ಕೊಲ್ಲೂರಿಂದ ಬರ್ತಾ ಇದ್ದಾರೆ. ಈಗ ನಾನು ಕೂಡ ಇಲ್ಲಿಂದ 5 ಸಲ ಹೋಗಿದ್ದೇನೆ ಪಾದಯಾತ್ರೆ, ನಡೆದುಕೊಂಡೇ ಹೋಗಿದ್ದೇನೆ. ಒಮ್ಮೆ ಮುರುಡೇಶ್ವರ, ಒಮ್ಮೆ ಉಡುಪಿ, ಮತ್ತೆ ಇಲ್ಲಿಂದ ಮಂಗಳೂರಿಂದ 5 ಸಲ ನಾನು ಕೂಡ ಪಾದಯಾತ್ರೆ. ಆದ್ರೆ ಇವತ್ತು ನಾನು ಹೇಳ್ಬೇಕಾದ್ರೆ ನಡೆದುಕೊಂಡೇ ಹೋಗ್ಬೇಕು ಅಂತ ಹೇಳುದು ಎರಿಮಲೆಯಿಂದ. ಇಲ್ಲಿಂದ ಬೇಡ, ಎರಿಮಲೆಯಿಂದ ನಡೆದುಕೊಂಡು ಹೋಗ್ಲಿ, ಗುರುಸ್ವಾಮಿಯವರು ಅದನ್ನು ತೋರಿಸಿಕೊಡ್ಲಿ ಅಷ್ಟೇ. ನಿಜ, ಯಾಕಂದ್ರೆ ಅದರಲ್ಲಿ ಒಂದು ಭಕ್ತಿ ಇರುತ್ತೆ ಅಂತ ನಿಜವಾಗ್ಲೂ ಕೂಡ. ಹಾಗೆ ಇನ್ನೊಂದು ಕಡೆ ಶಬರಿಮಲೆ ಒಂದು ಯಾತ್ರೆಗೆ ಈಗ ಪ್ರತಿ ವರ್ಷ ಹೋಗ್ತಾರೆ, ಆ ಯಾತ್ರೆಯ ಒಂದು ಮಹತ್ವ ಏನು ಅಂತ? ಮಹತ್ವ ಅಂದ್ರೆ ಇವತ್ತು ನೋಡಿ, ಶಬರಿಮಲೆ ಅಂದ್ರೆ ಇವತ್ತು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗೇನೆ ಏನು ಮಹತ್ವ ಅಂದ್ರೆ, ಈಗ ಕೊಲ್ಲೂರು ದೇವಸ್ಥಾನ ಇದೆ, ಕೇರಳದವರು ತುಂಬಾ ಜನ ಬರ್ತಿದ್ದಾರೆ. ತಿರುಪತಿಗೆ ನಾವು ಹೋಗ್ತೇವೆ, ಒಂದು ವೆಂಕಟೇಶ್ವರನ ಒಂದು ಮಹತ್ವ ಇದೆ ಅದರಲ್ಲಿ. ಅದೇ ರೀತಿ ಕಲಿಯುಗವರದ ಅಯ್ಯಪ್ಪಂದು ಕೂಡ ಅದೇ ರೀತಿ ಅಲ್ಲಿ ಹೋಗ್ಬೇಕಾದ್ರೆ ಮಾಲೆ ಹಾಕಿಕೊಂಡು ಹೋಗ್ಬೇಕು. ಇವತ್ತು ಅಲ್ಲಿ ಒಂದು 18 ಪಡಿ ಇದೆ, ಅದರಲ್ಲಿ ಮೇಲೆ ಹತ್ಬೇಕಾದ್ರೆ ಇರುಮುಡಿ ತಲೆಯಲ್ಲಿ ಇಡಬೇಕು. ಇರುಮುಡಿ ಇಲ್ಲದೆ ಹೋಗ್ಲಿಕ್ಕೆ ಇಲ್ಲ. ನಿಜವಾಗಿ ಇರುಮುಡಿ ಅಂದ್ರೆ ಇರುಮುಡಿ ಅಂತ ಇದೆ. ಇರುಮುಡಿ ಅಂದ್ರೆ ಈ ಅಯ್ಯಪ್ಪ ಸ್ವಾಮಿ ಈ ತನ್ನ ತಾಯಿಗೆ ಹೊಟ್ಟೆ ನೋವು ಆದಾಗ ಎರಿಮಲೆಯಿಂದ ಈ ಹುಲಿಯ ಹಾಲನ್ನು ತರಬೇಕು ಅಂತ ಹೇಳುವಾಗ, ಹುಲಿಯ ಹಾಲನ್ನು ತರಲಿಕ್ಕೆ ಹೋಗುವಾಗ ಇವತ್ತು ಮನೆಯವರು ಅವರಿಗೆ ಒಂದು ತುಪ್ಪ, ಕಾಯಿ ಅದೆಲ್ಲ ಕೊಟ್ಟು ಕಳಿಸಿದಂತ ಒಂದು ಪದ್ಧತಿ ಅದು, ಅವರಿಗೆ ಕೊಟ್ಟಂತ. ಅದನ್ನು ಈಗಿನ ಸ್ವಾಮಿಯವರೇನೆಂದ್ರೆ ಎದುರುಗಡೆ ಅವರಿಗೆ ಬೇಕಾದಂತ ಒಂದು ತುಪ್ಪ, ತೆಂಗಿನಕಾಯಿ ಅದನ್ನೆಲ್ಲ ಇಟ್ಕೊಂಡು ಹಿಂದುಗಡೆ ಒಂದು ಇರುಮುಡಿಯಲ್ಲಿ 2 ಇದೆ, ಒಂದು ಮುಂದೆ ಒಂದು ಹಿಂದೆ ಬದಿಯಲ್ಲಿ ಈ ಸ್ವಾಮಿಗಳಿಗೆ ಏನು ದಾರಿಯಲ್ಲಿ ಹೋಗುವಾಗ ಆಹಾರ ಬೇಕು, ಅಕ್ಕಿ ಅಥವಾ ಏನು ಅಲ್ಲಿ ಪದಾರ್ಥ ಮಾಡ್ಲಿಕ್ಕೆ ಅಂತದನ್ನೆಲ್ಲ ಇರುಮುಡಿಯಲ್ಲಿ ಹಿಂದೆ ಇಡ್ತಾರೆ. ಅಲ್ಲಿ ಹೋಗುವಾಗ ಅಡಿಗೆ ಮಾಡಿಕೊಂಡು ದಾರಿಯಲ್ಲಿ ಹೋಗುವಂತ ಪದ್ಧತಿ ಮುಂಚೆ. ಈಗ ಅಲ್ಲಿ ಹೋಟ್ಲ್ ಆಗಿದೆ. ಈಗ ಅದೇನು ಬಿಚ್ಚಬೇಕು ಅಂತ ಇಲ್ಲ, ಎರಿಮಲೆಯಿಂದ ಬಿಚ್ಚಿದ್ರೆ ಪಂಪದಲ್ಲಿ ಬಿಚ್ಚಲಿಕ್ಕೆ, ತೆಂಗಿನಕಾಯಿ ತೆಗಿಲಿಕ್ಕೆ ಮಾತ್ರ. ಮುಂಚೆ ಹಾಗೆ ಅಲ್ಲ, ಮುಂಚೆ ಅಷ್ಟು ಕಠಿಣವಾಗಿತ್ತು. ಅಲ್ಲಿ ಇರುಮುಡಿ ಓಪನ್ ಮಾಡಿ ಹಿಂದೆಯಿಂದ ಏನು ಹಪ್ಪಳ ಅಥವಾ ಏನು ಪದಾರ್ಥ ವಸ್ತು ಏನು ಅಕ್ಕಿ ಎಲ್ಲ ತೆಗೆದು ಅಡಿಗೆ ಮಾಡಿಕೊಂಡು ಹೋಗುವಂತ ಪದ್ಧತಿ ಇತ್ತು. ಅವಾಗ ಹೋಗುವಾಗಲೂ ಕೂಡ ಅಡಿಗೆ ಮಾಡಿಕೊಂಡು ಹೌದು, ನಾವೇ ಅಡಿಗೆ ಮಾಡಿಕೊಂಡು ಅಲ್ಲಿ ಹೋಗುವಂತ ಪದ್ಧತಿ ಇತ್ತು. ಈಗ ಅಲ್ಲಿ ಒಂದು ಹೇಳೋ ಬಿರಿ ಅಂತ ಹೇಳ್ತಾರೆ, ಬಿರಿ ಅಂತ ಅಲ್ಲಿ ಅಂತದೊಂದು ಅಲ್ಲಿ ಕ್ಯಾಂಟೀನ್ಗಳಾಗಿದೆ. ಎಲ್ಲಿ ಕಾಡಿನಲ್ಲಿ ಹೋಗುವಾಗ ಕೂಡ ಅಂತ ಒಂದು ಕಷ್ಟಪಟ್ಟು ಅಲ್ಲಿ ಅವರು ಈ ಶಬರಿಮಲೆ ಯಾತ್ರಿಕರಿಗೆ ತೊಂದರೆ ಆಗಬಾರ್ದು ಅಂತ ಎನ್ನುವ ನಿಟ್ಟಿನಲ್ಲಿ ಅಲ್ಲಿ ಒಂದು ಬಿರಿಗಳನ್ನು ಮಾಡಿದರೆ ಅಲ್ಲಿ ಊಟ ಏನು ಕೂತ್ಕೊಳ್ಳಿಕ್ಕೆ ಒಂದು ಇದು ಮಾಡಿ ವ್ಯವಸ್ಥೆ ಮಾಡಿದ್ದಾರೆ.
ಓಕೆ, ಇರುಮುಡಿಗೂ ಕೂಡ ಒಂದು ವ್ಯವಸ್ಥಿತವಾದಂತ ಒಂದು ಇತಿಹಾಸ ಇದೆ. ಇತಿಹಾಸ ಇದೆ. ಇವತ್ತು ಇರುಮುಡಿ ಕೂಡ ಇವತ್ತು ಹೇಳ್ಬೇಕಾದ್ರೆ ಒಂದು ಇರುಮುಡಿ ಅಂದ್ರೆ ಒಂದು ತುಪ್ಪ, ಈ ತೆಂಗಿನಕಾಯಿ, ಮತ್ತೆ ಅಲ್ಲಿ ಕಲ್ಸೆಕ್ಕರೆ, ಅಲ್ಲಿ ಒಳ್ಳೆ ಮೆಣಸು, ಅದೆಲ್ಲ ನಾವು ಎದುರುಗಡೆ ಹಾಕ್ತೇವೆ. ಅದೆಲ್ಲ ಅಯ್ಯಪ್ಪನಿಗೆ ಅಲ್ಲಿ ಮಾಲಿಗಾಪುರ ತಮ್ಮ ಇದ್ದಾರೆ, ಅಲ್ಲಿ ಅವರಿಗೆ ಎಲ್ಲ ನಾವು ಅಲ್ಲಿ ಎಲ್ಲ ಅಲ್ಲಿ ಹಾಕಿಕೊಂಡು ಈ ಹಿಂದ್ಗಡೆ ಇರುವಂತ ಹಪ್ಪಳ, ಅಕ್ಕಿ ಅದೆಲ್ಲ ಹಿಂದ್ಗಡೆ ಇರ್ತದೆ. ಆದ್ರೆ ಈಗ ನಾವು ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಕ್ಯಾಂಟೀನ್ ಇದೆ, ಇದರಲ್ಲಿ ಆಗ್ತಾ ಇಲ್ಲ. ಈಗ ಹಿಂದ್ಗಡೆ ಏನಂದ್ರೆ ಅಲ್ಲಿ ಪಡಿಗಳಿಗೆ ಹೊಡೆಯುವಂತ ತೆಂಗಿನಕಾಯಿ ಇದೆ, ಅದನ್ನು ಹಿಂದ್ಗಡೆ ಆಗ್ತಾ ಇದ್ದೇವೆ. ಹಾಗೆ ಆ ರೀತಿ ಮಹತ್ವ ಇದೆ. ಓಕೆ ಸ್ವಾಮಿಗಳೇ, ಇನ್ನಷ್ಟು ವಿಚಾರ ನಿಮ್ಮ ಜೊತೆ ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ಅನ್ನ ತೆಕ್ಕೊಳ್ಳೋಣ. ಎಸ್ ವೀಕ್ಷಕರೇ, ಶಬರಿಮಲೆ ಯಾತ್ರೆ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಶಬರಿಮಲೆ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ಕೇರಳದಲ್ಲಿರುವಂತಹ ಒಂದು ಪುಣ್ಯವಾದಂತಹ ಕ್ಷೇತ್ರ ಶಬರಿಮಲೆ ಅಂತ ಹೇಳ್ತೀವಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಈಗಾಗಲೇ ನಾವು ನೋಡ್ತೀವಿ ಒಂದು ಕಡೆಯಲ್ಲಿ ಎಲ್ಲ ರೀತಿಯ ಒಂದು ಅದರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಒಂದು ಕಡೆ. ಹಾಗೆ ಇದೀಗ ನಾವು ಕಾಲ್ನಡಿಗೆಯಲ್ಲಿ ಹೋಗಿ ದೇವರ ದರ್ಶನವನ್ನು ಪಡೆಯುವಂಥದ್ದು, ಯಾತ್ರೆಯನ್ನು ಮಾಡಿದ್ರೆ ಅದರಿಂದ ನಮ್ಗೆ ಯಾವ ರೀತಿಯಲ್ಲಿ ಒಂದು ಕಡೆ ಪುಣ್ಯ ಸಿಗುತ್ತೆ ಅಥವಾ ಯಾವ ರೀತಿ ಒಂದು ನಂಬಿಕೆ ಇದೆ ಅಂತ. ಇವತ್ತು ನಾನು ಅದೇ ಕಾಲ್ನಡಿಗೆಯಿಂದ ಎರಿಮಲೆಯಲ್ಲಿ ಹೋಗುವಾಗ, ಎರಿಮಲೆಯಿಂದ ಅಲ್ಲಿ ನಡೆದುಕೊಂಡು ಪಂಪದಲ್ಲಿ ಬರುವಾಗ ಎಲ್ಲಾ ಸ್ವಾಮಿಗಳು ಅಯ್ಯಪ್ಪ ಅಂತ ಬೀಳುವಂತ ಪರಿಸ್ಥಿತಿ ಇದೆ. ಅಲ್ಲಿ ಒಂದು ಪೆಂಡಲ್ ಇದೆ ದೊಡ್ಡ, ಈಗ ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರದವರು. ಅಲ್ಲಿ ಅಯ್ಯಪ್ಪ ಅಂತ ಬೀಳುವಂತ ಒಂದು ಬರ್ತದೆ, ಅವರ ಬಾಯಿಂದಾನೇ ಬರ್ತದೆ. ಯಾಕಂದ್ರೆ ಭಕ್ತಿ ಅಷ್ಟು ಕಠಿಣ ಆಗ್ತದೆ. ಅಲ್ಲಿ ಕರಿಮಲೆ, ಅಲ್ಲಿ ಎರಿಮಲೆ, ಕರಿಮಲೆ, ಕರುವಿಲ್ ತೋಡ ಎಲ್ಲ ಆಗಿ ಬರುವಾಗ, ಕರಿಮಲೆಯಿಂದ ಹತ್ತಿ ಇಳಿದು ಬರುವಾಗ ಅಷ್ಟು ಕಷ್ಟ ಆಗ್ತದೆ. ಅದೇ ರೀತಿಯ ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ರೀತಿಯಲ್ಲಿ ಇರ್ತಾರೆ. ಕೆಲವೊಂದು ಗುರುಸ್ವಾಮಿಗಳಿಗೆ ಗೊತ್ತಾಗಲ್ಲ, ಎಲ್ಲ ನೋಡಿಕೊಂಡಿರೋದಿಲ್ಲ. ಕೆಲವೊಂದು ಗೊತ್ತಿರದೆ, ಆದ್ರೆ ಅಲ್ಲಿ ಅದು ಕಠಿಣವಾದ ತಪ್ಪು ಅವರಿಗೆ ತಿಳಿತದೆ. ಅಲ್ಲಿ ಎರಿಮಲೆಯಿಂದ ಬಂದು ಪಂಪದಲ್ಲಿ ಒಂದು ಮಲಗಿದ್ರೆ ಅಲ್ಲಿ ಏನು ಗೊತ್ತಾಗುದಿಲ್ಲ ಅಂತ ಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತದೆ. ಆಗ ಅವರಿಗೆ ಹೌದು, ನಾನು ಮಾಡಿದ ತಪ್ಪಿದೆ, ನನಗೆ ಅದು ಅನಿಸ್ತದೆ. ಅಲ್ಲಿಂದ ಮತ್ತೆ ನೀಲಮಲೆ ಇದೆ ಇನ್ನೊಂದು, ಅಲ್ಲಿ ಹೋಗುವಾಗ ಶರಂಗುತ್ತಿ ಮತ್ತೆ ಮಾಲಿಗಾಪುರಂ ಒಂದು ಶಬರಿಪೀಠ ಇದೆ. ಶರಂಗುತ್ತಿ ಮತ್ತೆ ಶಬರಿಪೀಠ, ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ದೇವರ ದರ್ಶನ ಆಗುದು. ಆದ್ರೆ ಅಲ್ಲಿ ದೇವರ ದರ್ಶನ 18 ಪಡಿ ಹತ್ತಿದ ನಂತರ ಅದೊಂದು ಸಂತೋಷನೇ ಬೇರೆ, ಅದು ಸಂತೋಷನೇ ಬೇರೆ. 18 ಪಡಿ ಹತ್ತಿ ಒಂದು ದೇವರನ್ನು ದರ್ಶನ ಮಾಡಿದ ನಂತರ ಆ ಸಂತೋಷನೇ ಬೇರೆ. ಹಬ್ಬ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ ತರ್ತದೆ ಅಲ್ಲಿ. ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಇದ್ದಾಗ ಮಾತ್ರ ಅಷ್ಟೊಂದು ಶಕ್ತಿ ಇದೆ ಅವರಿಗೆ. ಶಕ್ತಿ ಇದೆ ಅಲ್ಲಿ. ಶಕ್ತಿ ಅಂದ್ರೆ ನಮ್ಗೆ ಗೊತ್ತಾದದೊಂದು, ನಂಗೆ ಒಂದು ಇದಾದ, ನಂದೊಂದು 10ನೇ ವರ್ಷ ಶಬರಿಮಲೆ ಯಾತ್ರೆ. ನಿಜವಾಗಿ ಹೇಳ್ಬೇಕಾದ್ರೆ ಅಲ್ಲಿ ಜನರಿಂದ ಕಾಲ್ ಹಾಕ್ಲಿಕ್ಕೆ ಜಾಗ ಇಲ್ಲ. ಹಾಗೆ ನಾವು ಲೈನಲ್ಲಿ ನಿಂತಿದ್ದೇವೆ, 24 ಗಂಟೆ ಲೈನಲ್ಲಿ ನಿಂತಿದ್ದೇವೆ, 24 ಗಂಟೆ ಲೈನಲ್ಲಿ. ಅಷ್ಟು ಕಠಿಣ ಆಗಿದೆ. ಅಂದ್ರೆ ನಿಂತು ಲಾಸ್ಟಿಗೆ ಈಚೆ ಬಂದು ಮಲಗಿ ಪುನಃ ನಿಂತು, ಹಾಗೆ 2 ದಿನ ಅಲ್ಲಿ. ಆದ್ರೆ ನಮ್ಗೆ ಒಂದು ನೆನಪಿಗೆ ಬಂತು, ದೇವರ ನಮ್ಗೆ ಬೇಸರ ಆಗಿ ಹೋಗಿದೆ. ಇಷ್ಟು ಕಷ್ಟಪಟ್ಟು ನಾವು ಇಲ್ಲಿ ತನಕ ಬಂದು ಇಷ್ಟ ಆಗಿದೆ ಅಲ್ಲ, ನಮ್ಗೆ ಅಷ್ಟು ಬೇಸರ ಬೇಡ. ಲೈನಿಂದ ಹೊರಗಡೆ ಬಂದೆವು. ಹೊರಗಡೆ ಬಂದು ಒಂದೇ, ನಮ್ಗೆ ನಿಜವಾಗಿ ಹೇಳ್ಬೇಕಾದ್ರೆ ಅದು ಈಗ ಕೂಡ ನನ್ನ ಎದುರು ಬರ್ತಾ ಇದೆ, 5 ನಿಮಿಷದಲ್ಲಿ ದೇವರ ದರ್ಶನ ಆಗಿದೆ. ಆ ಕ್ಯೂವಿಂದ ಹೊರಗೆ ಬಂದಿದ್ದೇವೆ. ಅದು ಹೇಗೆ ಹೋಗಿದ್ದೇವೆ, ಯಾವ ರೀತಿ ಹೋಗಿದ್ದೇವೆ ಅಂತ ನಮ್ಗೆ ಗೊತ್ತಿಲ್ಲ. ಎಡೆಯಿಂದ ಸೀದಾ ಹೋಗಿದ್ದೇವೆ. ನಮ್ಮಷ್ಟಕ್ಕೆ ನಮ್ಮ ಒಂದು 10-20-25 ಜನರ ತಂಡ ಸೀದಾ ಲೈನಲ್ಲಿ ಹೋದದೆ. ಈ ಕ್ಯೂ ಬಿಟ್ಟು ಬೇರೆ ಒಂದು ಲೈನಲ್ಲಿ ಕೆಳಗಡೆ ಒಂದು ಬೆಟ್ಟದಾಗೆ ಉಂಟು, ಅಲ್ಲಿ ಇಳಿದು ಸೀದಾ ಹೋಗಿ ನಮ್ಮ ದೇವರ ಎದುರುಗಡೆ ಇರುವ 18 ಪಡಿ ಹತ್ತಿ ದೇವರ ದರ್ಶನ 5 ನಿಮಿಷದಲ್ಲಿ. ಅದು ಈಗ ಕೂಡ ನಮ್ಗೆ ಮರೀಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಬೇಸರ ಆಗಿದೆ ನಂಗೆ ಮೊದ್ಲಿಗೆ. ಇಷ್ಟು ಭಕ್ತಿ ಮಾಡಿ ನಮ್ಗೆ ಇದಿಲ್ಲ, ದೇವರ ಅದೇ ಸಮಯದಲ್ಲಿ ನಮ್ಗೆ ತೋರಿಸಿದ್ದಾರೆ. ಅಷ್ಟೊಂದು ಭಕ್ತಿ ಇದೆ ಭಕ್ತಿಯಿಂದ ಹೋದ್ರೆ ಏನು ಒಂದು ನಮ್ಗೆ ಅಲ್ಲಿ ಆಗ್ತದೆ. ನಿಜ. ಇನ್ನು ಯಾವ್ಯಾವ ರಾಜ್ಯಗಳಿಂದ ಅಲ್ಲ ಇದೀಗ ಬರ್ತಾರೆ ಅಂತ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ? ನಿಜವಾಗಿ ಹೇಳ್ಬೇಕಾದ್ರೆ ಅದು ಮುಖ್ಯತೆ ನಮ್ಗೆ. ಯಾಕೆಂದ್ರೆ ನೋಡಿ, ಇವತ್ತು ತುಂಬಾ ಜನ
ಶಬರಿಮಲೆಗೆ 200 ರೂಪಾಯಿ 300 ರೂಪಾಯಿ ದುಡ್ದುಕೊಂಡು ಅಥವಾ ಶಾಲೆಗೆ ಹೋಗೋ ಕಾಲೇಜಿಗೆ ಹೋಗೋ ಹುಡುಗರು ಮಾಲೆ ಹಾಕಿಕೊಂಡು ಕಷ್ಟಕರವಾಗಿ ಇವತ್ತು ಮಾಲೆ ಹಾಕಿದ್ರೆ ಖರ್ಚು ಏನು ಕಡಿಮೆ ಇಲ್ಲ. ವಾರಕ್ಕೆ ಅವರಿಗೆ ಏನೋ ಒಂದು ತಿಂಡಿ ತಿನಸು ಈ ಶಿಬಿರದಲ್ಲಿ ಮಾಡಬೇಕಾದ್ರೆ 400 ರೂಪಾಯಿ ಖರ್ಚಾಗುತ್ತೆ. ಈಗ ನಮ್ಮ ಶಿಬಿರದಲ್ಲಿ 300-350 ರೂಪಾಯಿ ಖರ್ಚಾಗುತ್ತೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅವರಿಗೆ ಖರ್ಚು ಇಲ್ಲೇ ಮಾಡುದು. ಯಾಕಂದ್ರೆ ಹೋಟ್ಲಲ್ಲಿ ಆದ್ರೆ 500-600 ಆಗುತ್ತೆ, ನಮ್ಮಲ್ಲಿ ಅಷ್ಟೇ ನಾವು ಖರ್ಚು ಮಾಡಿ. ಆದ್ರೆ ಇವತ್ತು ನೋಡಿ ಅಷ್ಟು ಕಷ್ಟಪಟ್ಟು ಇವತ್ತೊಂದು ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ಇವತ್ತು ಸರ್ಕಾರದವರು ಏನು ಒಂದು ಸವಲತ್ತು ಮಾಡಿದ್ದಾರೆ, ಏನು ಮಾಡಲಿಲ್ಲ. ಇವತ್ತು ಭಾರತ ಸರ್ಕಾರ ಎಲ್ಲ ಕಡೆ ಟ್ಯಾಕ್ಸ್ ಫ್ರೀ ಹೇಳ್ತಾರೆ. ಏನ್ ಟ್ಯಾಕ್ಸ್ ಫ್ರೀ? ಇವತ್ತು ಹಜ್ ಯಾತ್ರೆಗೆ ಹೋಗ್ಬೇಕಾದ್ರೆ ನಾನು ಆ ಧರ್ಮ ಈ ಧರ್ಮ ಹೇಳುದಲ್ಲ, ಇವತ್ತು ಎಲ್ಲಾ ಧರ್ಮದವರಿಗೆ ಒಂದೇ ರೀತಿ ಮಾಡ್ಬೇಕು. ಇವರು ಹಜ್ ಯಾತ್ರೆಗೆ ಹೋಗ್ಬೇಕಾದ್ರೆ ಸಬ್ಸಿಡಿ ಕೊಡ್ತಾರೆ, ಏನು ವೀಸಾ ಅಲ್ಲಿ ಕೊಡ್ತಾರೆ, ಎಲ್ಲಾ ಮಾಡ್ತಾರೆ. ಆದ್ರೆ ಈ ಶಬರಿಮಲೆ ಭಕ್ತರಿಗೆ ಯಾಕೆ ಕೊಡ್ತಾ ಇಲ್ಲ? 200, 300, 500 ರೂಪಾಯಿ ದುಡಿಯುವವರು ಇವತ್ತು ಮನೆ ನೋಡ್ಬೇಕು, ಇವತ್ತು ಶಬರಿಮಲೆ ಯಾತ್ರೆ ಮಾಡ್ಬೇಕು. ಆ ಶಬರಿಮಲೆ ಯಾತ್ರೆ ಮಾಡುವಾಗ ಅವರ ಖರ್ಚಿನಲ್ಲಿ ಹೋಗ್ತಾರೆ, ಅವರು ಏನು ಸರ್ಕಾರ ಕೊಡೋದು ಬೇಡ. ಆದ್ರೆ ಇವತ್ತು ಕೇರಳ ಸರ್ಕಾರದಲ್ಲಿ ಹೋಗುವಾಗ ಒಂದು ತಲ್ಪಡಿಯಲ್ಲಿ ಬಾರ್ಡರ್ ಇದೆ, ಅಲ್ಲಿ ಹೋಗುವಾಗ 1200 ಟ್ಯಾಕ್ಸ್ ಟಿಟಿಗೆ, ಟೆಂಪೋ ಟ್ರಾವೆಲರ್ಗೆ 12 ಜನ ಹೋಗುವ ಒಂದು ಟೆಂಪೋ ಟ್ರಾವೆಲರ್ಗೆ 1200 ತೆಗಿತಾರೆ. ಆದ್ರೆ ಇವತ್ತು 1200 ತೆಗಿಲಿ, ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ಇವತ್ತು ನೋಡಿ 2014 ನಂತರ, ಈಗ 2014 ನಂತರ ಒಂದು 10 ಸಲ ಹೋದ್ರೆ 10 ಸಲ ಹೋಗಿದ್ರೆ ಈ ಸಲ ಹೋಗುವಾಗ 12,000 ಕಟ್ಬೇಕಲ್ಲಿ. ಹಾಗಾದ್ರೆ ಟೆಂಪೋ ಟ್ರಾವೆಲರ್ ನಾವು ಎಷ್ಟು ಸ್ವಾಮಿಗಳಿಗೆ ಹಣ ಹಾಕ್ಬೇಕು, ಎಷ್ಟು ರೇಟ್ ಹಾಕ್ಬೇಕು? ಆಗ ಹೊರೆ ಎಲ್ಲ ಈ ಸ್ವಾಮಿಗಳ ಮೇಲೆ ಬಿಡ್ತಾರೆ. ಇವತ್ತು ಆ ಬಾರ್ಡರ್ ಅಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ಗೇಟ್ ಅಲ್ಲಿ ಇವತ್ತು ಅನ್ಯಾಯ ಮಾಡ್ತಿದ್ದಾರೆ ಶಬರಿಮಲೆ ಯಾತ್ರಿಕರಿಗೆ. ಇವತ್ತು ನೋಡಿ ಆಲ್ ಇಂಡಿಯಾ ಪರ್ಮಿಟ್ ಒಂದು ಗಾಡಿ ಹೋದ್ರೆ 42,000 ಕಟ್ಬೇಕು, 42,000 ಟ್ಯಾಕ್ಸ್ ಕಟ್ಟಿ. ಹಾಗಾದ್ರೆ ಬಾಡಿಗೆ ಎಷ್ಟು ತಗೊಳ್ಬೇಕು ಅವರು? ಇವತ್ತು ಸ್ವಾಮಿಗಳಿಗೆ ಎಷ್ಟು ಹಣ ತಗೊಳ್ಬೇಕು? ಎಲ್ಲಿಂದ ಕೊಡುದು ಸ್ವಾಮಿಗಳು? ಹಾಗಾದ್ರೆ ಇವತ್ತು ಸರ್ಕಾರಕ್ಕೆ ಒಂದು ಪ್ರಶ್ನೆ, ಸರ್ಕಾರಕ್ಕೆ ಏನು ಯಾಕೆ ಗೊತ್ತಾಗ್ತಾ ಇಲ್ಲ? ಇವತ್ತು ಕಷ್ಟಕರವಾಗಿ ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ಎಷ್ಟೋ ಕೋಟಿ ಕಾಣಿಕೆ ಬೀಳ್ತಾ ಇದೆ ಶಬರಿಮಲೆಗೆ, ಇದು ಸ್ವಾಮಿಗಳಿಂದ ಬೀಳ್ತಾ ಇದೆ. ನಾನು ಹೇಳ್ಬೇಕಾದ್ರೆ ಈ ಗೇಟಿನಲ್ಲಿ ಸ್ವಾಮಿಗಳಿಗೆ ಒಂದು ಉಚಿತವಾಗಿ ಹೋಗುವಂಥದ್ದು. ಯಾಕಂದ್ರೆ ಟ್ಯಾಕ್ಸ್ ಫ್ರೀ ಮಾಡ್ಲಿ, ಗಾಡಿ ಫ್ರೀ ಬೇಡ, ನಮಗೆ ಟ್ಯಾಕ್ಸ್ ಅನ್ನು ಉಚಿತವಾಗಿ ನೀಡಬೇಕು ಶಬರಿಮಲೆಗೆ. ಅದೊಂದು ನಾನು ಒತ್ತಾಯ ಮಾಡ್ತಿದ್ದೇನೆ. ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಅವರ ಕಿವಿಗೆ ಬೀಳಿ. ಖಂಡಿತ. ಯಾಕಂದ್ರೆ ಕಷ್ಟದಲ್ಲಿ ಹೋಗುವಂತ ಹಣ ಅವರಿಗೆ ಬೇಡ. ಒಂದು ಫ್ರೀ ಆಗಿ ತುಂಬಾ ಶ್ರದ್ಧಾಭಕ್ತಿಯಿಂದ ಕಷ್ಟದಲ್ಲಿ ಹೋಗುವಂತದ್ದು. ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಒಂದು ಚೂರು ಸಹಕಾರವನ್ನ ನೀಡಿದ್ರೂ ಕೂಡ ಇದಕ್ಕೆ ಒಂದು ಬಡ ಜನತೆ ಕೂಡ ಹೋಗ್ಲಿಕ್ಕೆ ಇವತ್ತು ನೋಡಿ ಒಂದು 40 ಜನ ಹೋಗೋ ಬಸ್ಸಿಗೆ ಎಷ್ಟು 1,10,000 42,000 ಟ್ಯಾಕ್ಸ್ ಇದೆ, ಕಟ್ಲೇಬೇಕು ಅವರು. ಆ 42,000 ಬಿಡ್ಲಿ, 60,000 ಆಯ್ತು. 60,000 ಆದ್ರೆ 40 ಜನ ಆರಾಮ್ಸೆ ಹೋಗ್ಬೋದಲ್ಲ, 1,500 ಕೊಟ್ಟು. ಅದೇ 1 ಲಕ್ಷ ಚಿಲ್ಲರೆ ಆದ್ರೆ 2,500 ಎಲ್ಲಿಂದ ಕೊಡುದು ಸ್ವಾಮಿ ಅವರು? ಅವರಿಗೆ ಕೋಟಿಗಟ್ಟಲೆ ಹಣ ಬರ್ತದೆ, ಇರುಮುಡಿಯಿಂದ ಬರ್ತದೆ, ಕಾಣಿಕೆಯಿಂದ ಬರ್ತದೆ, ಎಲ್ಲಾ ರೀತಿಯಲ್ಲಿ ಅಲ್ಲಿಗೆ ಕಲೆಕ್ಷನ್ ಆಗುತ್ತೆ. ಫ್ರೀ ಬಿಡ್ಲಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಅಟ್ಲೀಸ್ಟ್ ಅದೇ ಬೇರೆ ರೀತಿಯ ಸಹಕಾರವನ್ನ ಮಾಡೋದು ಬೇಡ, ಅಟ್ಲೀಸ್ಟ್ ಇದ್ರಲ್ಲಾದ್ರೂ ಟ್ಯಾಕ್ಸ್ ಆದ್ರೂ ಫ್ರೀ ಬಿಡ್ಲಿ ಅಂತ. ಹೌದು. ಓಕೆ, ಸ್ವಾಮಿಗಳೇನು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಓಕೆ, ವಸಂತ್ ಅವರೇ, ಈಗಾಗಲೇ ಒಂದು ಶಬರಿಮಲೆ ಒಂದು ಪುಣ್ಯ ಕ್ಷೇತ್ರ ಅಂತ ನಾವು ಹೇಳ್ತೀವಿ, ಅತ್ಯಂತ ಪ್ರಾಚೀನವಾದಂತಹ ದೇವಸ್ಥಾನ. ಆ ನಿಟ್ಟಿನಲ್ಲಿ ಇದೀಗ ಒಂದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತೀರಾ? ನೀವು ಹೇಳಿದ್ದು ಸರಿ, ಅದೊಂದು ಪುಣ್ಯಕ್ಷೇತ್ರನೇ. ಯಾಕಂದ್ರೆ ಈಗಿನ ದಿನಗಳಲ್ಲಿ ತುಂಬಾ ಜನ ಮಾಲೆ ಹಾಕಿ ಶಬರಿಮಲೆ ಯಾತ್ರೆ ಎಲ್ಲ ಮಾಡ್ತಾರೆ. ಅದರ ಅನುಭವ ನಾವು 48 ದಿನಗಳ ವ್ರತ ಮಾಡಿ ಎರಿಮಲೆಯಿಂದ ಹೋಗುದೇ ಒಂದು ದೊಡ್ಡ ಅನುಭವ. ಅದೊಂದು ಪುಣ್ಯಕ್ಷೇತ್ರ ಅಂದ್ರೆ ಯಾವ್ದು ಡೌಟ್ ಇಲ್ಲ. ಎಷ್ಟೇ ದೊಡ್ಡ ಶ್ರೀಮಂತ ಆದ್ರೂ ಕೂಡ ಅದರ ಒಂದು ಕಷ್ಟ ಮತ್ತೆ ಸುಖವನ್ನು ಅಲ್ಲಿ ಹೋಗಿ ಅನುಭವ ಪಡುವುದೇ ಒಂದು ಉತ್ತಮ ಅಂತ ಹೇಳುದು. ಯಾಕಂದ್ರೆ ಎಷ್ಟು ದುಡ್ಡಿದ್ರು ಸಹ ಒಂದು ಸೀದಾ ಹೋಗಿ ಅನುಭವ ಪಡಿಲಿಕ್ಕೆ ಆಗುದಿಲ್ಲ. ಒಂದು ಪಂಪೆಯಲ್ಲಿ ಹೋಗುದಾದ್ರೆ ಆಗ್ಲಿ, ಎರಿಮಲೆಯಿಂದ ಆಗ್ಲಿ, ಕಷ್ಟಪಟ್ಟೆ ಆ ದೇವರನ್ನು ನೋಡೋದು ಒಂದು ಅನುಭವ. ನಿಜ ನಿಜ. ಹಾಗಾಗಿ ಒಂದು ಶಬರಿಮಲೆ ಅಂದ್ರೆ ಅದೊಂದು ಪುಣ್ಯ ಕ್ಷೇತ್ರ ಅಂತ ಹೇಳ್ಬೋದು. ಓಕೆ, ಇನ್ನು ಶಬರಿಮಲೆಗೆ ಹೋಗುವಂತಹ ಯಾತ್ರಾರ್ಥಿಗಳಾಗಿರ್ಬೋದು ಅಥವಾ ಒಟ್ಟಾರೆ ಸರ್ಕಾರದ ಒಂದು ಕಾಳಜಿ ಎಷ್ಟು ಮಟ್ಟಿಗಿದೆ ಅಂತ? ಸರ್ಕಾರದ ಕಾಳಜಿ ಈಗ ಗೊತ್ತುಂಟಲ್ಲ ಮೇಡಮ್. ಯಾಕಂದ್ರೆ ಈಗ ನಾವು ಕರ್ನಾಟಕದಿಂದ ಕೇರಳಕ್ಕೆ ಹೋಗ್ಲೇ ನಮಗೆ ಟ್ಯಾಕ್ಸ್ ಅದು ಇದು ಅಂತ ಹೇಳಿ ತುಂಬಾ ಆಗ್ತಿರ್ತಾರೆ. ಹೌದು. ಒಂದು ಪಾಪದವರು ನಮ್ಮ ಈ ಶಬರಿಮಲೆ ಯಾತ್ರೆಯನ್ನು ಮಾಡುದು ಈಗ ನನಸಾಗಿ ಉಳಿತದೆ. ಯಾಕಂದ್ರೆ
ಟ್ರೈನಲ್ಲಿ ಹೋಗುದಾದ್ರೆ 1 ತಿಂಗಳು 3 ತಿಂಗಳು ಮೊದಲೇ ಬುಕಿಂಗ್ ಮಾಡ್ಬೇಕು, ಅದು ಸಹ ಟಿಕೆಟ್ ಸಿಗುದಿಲ್ಲ. ಹೌದು. ಎರಡನೇದಾಗಿ ನಾವು ಗಾಡಿಯಲ್ಲಿ ಒಂದು ಹೋಗ್ಬೇಕಾದ್ರೆ ಅದರ ಕಷ್ಟ ನಮ್ಮ ಜನರಿಗೆ ಗೊತ್ತು. ಯಾಕಂದ್ರೆ ಗಾಡಿಯಲ್ಲಿ 90 ಲಕ್ಷ 90,000 1 ಲಕ್ಷ ಎಲ್ಲ ಹೇಳ್ತಾರೆ. ಯಾಕಂದ್ರೆ ಟ್ಯಾಕ್ಸ್ ಇದೆ, ತುಂಬಾ ನಮ್ಗೆ ಕಷ್ಟ ಆಗಿದೆ. ಇದನ್ನೊಂದು ನಮ್ಮ ಸರ್ಕಾರ ಒಂದು ಕಡಿಮೆ ಮಾಡಿದ್ರೆ ಈ ಪಾಪದ ಎಲ್ಲ ಒಂದು ಬಡವರ್ಗದ ಜನರು ಕೂಡ ಒಂದು ಶಬರಿಮಲೆ ಹೋಗಿ ಪುಣ್ಯ ದರ್ಶನ ಪಡೆಯುವಂತ ನನ್ನ ಅನಿಸಿಕೆ. ಓಕೆ, ಯಾಕಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಇದೀಗ ಸರ್ಕಾರಕ್ಕೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇದ್ರಲ್ಲಾದ್ರೂ ಕೂಡ ಒಂದು ಸಹಾಯ ಮಾಡಿದ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ. ಒಂದು ಬಡ ಕುಟುಂಬದವರು ಕೂಡ ಹೋಗ್ಬೋದು. ಖಂಡಿತ, ಯಾಕಂದ್ರೆ ಒಂದು ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿದ್ರೆ ಸಿಕ್ಕಿದ್ರಲ್ಲ ಅದು ಅವರ ಮೇಲೆ ಬಿಟ್ಟ ಒಂದು ಇದು, ಅದು ಖರ್ಚು ವೆಚ್ಚಗಳೆಲ್ಲ. ಅದು ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಗಾಡಿಯಲ್ಲಿ ಹೋಗುವ ಒಂದು ಕಡಿಮೆ ಅನುಭವ ಸರ್. ಹೌದು, ಯಾಕಂತ ಹೇಳಿದ್ರೆ ಇದೀಗ ವರ್ಷದಲ್ಲಿ ಒಮ್ಮೆ ಹೋಗುವಂತದ್ದು, ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಒಂದಿಷ್ಟು ಸಹಾಯವನ್ನ ಮಾಡಿದ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ನಾವು ಮಾಡುವ. ಅದು ಕರೆಕ್ಟ್. ಯಾಕಂದ್ರೆ ಬಾರಿ ದೇವಸ್ಥಾನಕ್ಕಾದ್ರೆ ತುಂಬಾ ಸಲ ಹೋದ್ರೆ ಶಬರಿಮಲೆಗೆ ಹೋಗುದು ವರ್ಷದಲ್ಲಿ ಒಂದೇ ಸಲ, ಅದು 48 ದಿನಗಳ ವ್ರತ ಮಾಡಿ ಹೋಗುದು. ಆ ಟೈಮಲ್ಲಿ ಅನ್ನದ ಈ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡಿದ್ರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಒಂದು ಸರ್ಕಾರದವರು ಇದನ್ನು ಸ್ವಲ್ಪ ಇದರ ಕಡೆ ಗಮನ ಕೊಟ್ರೆ ಮುಂದಿನ ಇದು ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ ವಸಂತ ಅವರೇ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಓಕೆ, ಥ್ಯಾಂಕ್ ಯು. ಹೌದು, ನಿಜ, ಅವರು ಕೂಡ ಹೇಳಿದ್ರು ಒಂದ್ ಕಡೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಒಂದು ಕಡೆ ಒಂದು ಬಡ ಕುಟುಂಬದವರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಿಜ. ಹಾಗಾಗಿ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನ ಏನಾಗ್ಲಿಲ್ವಾ ಅಂತ ಇದ್ರ ಬಗ್ಗೆ? ಸರ್ಕಾರದ ಗಮನಕ್ಕೆ ನಾನು ಹೇಳ್ಬೇಕಾದ್ರೆ ನೋಡಿ, ಇವತ್ತು ಯಾಕಂದ್ರೆ ಸರ್ಕಾರಕ್ಕೆ ಯಾವ್ದು ಕೂಡ ಅಟ್ಲೀಸ್ಟ್ ಗೊತ್ತಾಗುದಿಲ್ಲ, ಒಂದು ಗಮನಕ್ಕೆ ತರುವಂತಹ ಅಲ್ಲ, ಗೊತ್ತಾಗ್ಬೇಕಾದ್ರೆ ಏನ್ ಗೊತ್ತಾ, ಇವತ್ತು ಚುನಾವಣೆ ಬರುವಾಗ ರಾಜಕೀಯದವರು ಎದ್ದೇಳ್ತಾರೆ. ಇವತ್ತು ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾರೆ. ಚುನಾವಣೆ ಬರುವಾಗ ಹಿಂದೂ ಸಮಾಜೋತ್ಸವ ಮಾಡ್ತಾರೆ. ಆದ್ರೆ ಹಿಂದೂ ಸಮಾಜೋತ್ಸವ ಮಾಡುವಾಗ ಹಿಂದುತ್ವದ ಮಾಲೆ ಹಾಕಿಕೊಂಡು ಇವತ್ತು ಹಿಂದುತ್ವ ಅಂತ ಅಲ್ಲ, ಇದರಲ್ಲಿ ಮುಸ್ಲಿಮರು ಕೂಡ ಹಾಕಿದ್ದಾರೆ ಮಾಲೆ, ಅದು ಬೇರೆ ವಿಷಯ, ಕ್ರಿಶ್ಚಿಯನರು ಹಾಕಿದ್ದಾರೆ. ಆದ್ರೆ ಇವತ್ತು ಹಿಂದುತ್ವದ ಒಂದು ಕೆಲಸ ಮಾಡುವಾಗ ಹಿಂದುತ್ವದವರು ಹೆಚ್ಚು ಹೋಗುವಂತ ಶಬರಿಮಲೆ ಇದೆ, ಯಾಕೆ ಇದರ ಬಗ್ಗೆ ಧ್ವನಿ ಎತ್ತುದಿಲ್ಲ ಇವರು? ಹಿಂದೂ ಸಮಾಜೋತ್ಸವ ಮಾಡ್ತಾರೆ. ಹಿಂದೂ ಸಮಾಜೋತ್ಸವ ಮಾಡುವಾಗ ಇದ್ರ ನೆನಪು ಯಾರಿಗೆ ಬರೋದು, ಯಾಕೆ ಬರೋದಿಲ್ಲ ಯಾರಿಗೂ? ಮಾಡ್ಲಿ ಅಲ್ಲ ಇವರು. ಇವತ್ತು ದೇಶದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ. ಇವತ್ತು ಕೇರಳ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಬೇರೆ ಬೇರೆ ಇದಿದೆ, ಅಲ್ಲಿ ಕಮ್ಯುನಿಸ್ಟ್ ಇದೆ, ಇಲ್ಲಿ ಕಾಂಗ್ರೆಸ್ ಇದೆ. ಇದನ್ನು ಕೇಂದ್ರದಿಂದನೇ ಇದು ಮಾಡಬೇಕು. ಯಾಕೆಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಗುದ್ದಿದ್ರೆ ಆಗಲ್ಲ, ಇವತ್ತು ಕೇಂದ್ರದಿಂದನೇ ಅದಕ್ಕೆ ಅನುಮತಿ ಕೊಡಬೇಕು. ಯಾಕಂದ್ರೆ ಇವತ್ತು ನೋಡಿ, ಆಂಧ್ರದಿಂದ ಕೇರಳಕ್ಕೆ ಬರ್ಬೇಕಾದ್ರೆ ಫ್ರೀ ಇದೆ, ತಮಿಳ್ನಾಡಿಂದ ಬರ್ಬೇಕಾದ್ರೆ ಫ್ರೀ ಇದೆ. ಹಾಗಾದ್ರೆ ಕರ್ನಾಟಕದವರು ಯಾರು ಉಗ್ರಗಾಮಿಗಳ? ನಾನು ಹೇಳ್ಬೇಕಾದ್ರೆ ನಾವೇನು ಕೇರಳಕ್ಕೆ ಬಾಂಬ್ ಇಡ್ಲಿಕ್ಕೆ ಹೋಗ್ತೇವ ನಾವು, ಅಥವಾ ಕೇರಳದವರು ಇಲ್ಲಿಗೆ ಬಾಂಬ್ ಇಡ್ಲಿಕ್ಕೆ ಬರ್ತಾರ? ಇಲ್ಲ. ಆದ್ರೆ ಇವತ್ತು ನಾನು ಹೇಳ್ಬೇಕಾದ್ರೆ ಇವತ್ತು ತುಂಬಾ ಜನ ಇದ್ದಾರೆ ಹಿಂದೂ ಸಮಾಜೋತ್ಸವ, ಅಥವಾ ತುಂಬಾ ಜನ ಇವತ್ತು ಮಾತಾಡುವ ವ್ಯಕ್ತಿಗಳಿದ್ದಾರೆ. ಇವರು ಸ್ವಲ್ಪ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಗಂಟೆಯನ್ನು ಬಾರಿಸ್ಲಿ. ಇವರು ತುಂಬಾ ಜನ ಮಾಲೆ ಹಾಕಿಕೊಂಡು ಹೋಗ್ತಾರೆ. ಇವತ್ತು ಆಚೆಯಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ. ಇವತ್ತು ಹೇಳ್ಬೇಕಾದ್ರೆ ಮಹಾರಾಷ್ಟ್ರದಿಂದ ಗಾಡಿಯಲ್ಲಿ ಬಂದ್ರೆ ಇಲ್ಲಿ ನಿಲ್ಲಿಸ್ತಾರೆ. ಇವತ್ತು ಹುಬ್ಳಿಯಿಂದ ಗಾಡಿ ಬಂದ್ರೆ ಇಲ್ಲಿ ನಿಲ್ಲಿಸ್ತಾರೆ. ಇವತ್ತು ನಿಲ್ಲಿಸುದು ಬಿಡಿ, ಇವತ್ತು RC ಆ ಒಂದು ಗೇಟಿನಲ್ಲಿ ತಗೊಂಡ ನಂತರ RC ಅನ್ನು ಒಳಗಿಡ್ತಾರೆ. ಹಣ ಕಟ್ಟಿ ಹೋಗ್ಬೇಕು ಅಂತ ಮೊನ್ನೆ ಆಗಿದೆ ಅಂತ ಪರಿಸ್ಥಿತಿ. ಪಾಪ ಅವರಿಗೆ ಗೊತ್ತಿಲ್ಲ, ಮುಂಚೆಯಿಂದ ಕಟ್ತಾ ಹೋಗಿದ್ದಾರೆ 1200. ಇವತ್ತು ನಾನು ಹೇಳ್ಬೇಕಾದ್ರೆ ಇವತ್ತು ವ್ಯಾನ್ ಅವರು, ನಾನೇ ಒಂದು ವ್ಯಾನ್ ಅಲ್ಲಿ ಬಾಡಿಗೆ ಮಾಡಿಕೊಂಡು ಹೋಗ್ತೇನೆ. ಬಾಡಿಗೆ ಮಾಡಿಕೊಂಡು ನಾನು ಒಂದು 2015ರಲ್ಲಿ ಹೋಗಿ ಬಂದೆ. 2015ರಲ್ಲಿ ಹೋಗಿ ಬಂದ ನಂತರ ನನ್ನ ಬಾಡಿಗೆ ನಾನು ಕೊಟ್ಟಿದ್ದೇನೆ. ನನ್ನ ಬಾಡಿಗೆ ಕೊಟ್ಟು ನಾನು ನನ್ನಷ್ಟಕ್ಕೆ ಬಂದಿದ್ದೇನೆ. ಇವತ್ತು ಇನ್ನೊಂದು ಸಲ ಒಂದು ವ್ಯಾನ್ ಅವರು ಹೋಗ್ಬೇಕಾದ್ರೆ ಅಲ್ಲಿ ನಾನು ಯಾವಾಗನ ಹೋದ ಬಾಡಿಗೆಯನ್ನು ಕೂಡ ಅಲ್ಲಿ ಕೇಳಿದ್ರೆ, ಟ್ಯಾಕ್ಸ್ ಅನ್ನು ಕೇಳಿದ್ರೆ ಹೋಗುವಾಗ 1200 ಕಟ್ಟಿದ್ದಾರೆ. ಈಗ ಪುನಃ ನೀನು ಕಟ್ಟಬೇಕು ಅಂತ. ಆದರೆ ಅದಕ್ಕೆ ಅರ್ಥ ಇಲ್ವಾ? ಎಲ್ಲಿಂದ ಕಟ್ಟಬೇಕು ಆ ವ್ಯಕ್ತಿ? ಆದ್ರೆ ಇದು ಹೊರೆಗಳನ್ನು ಆ ವ್ಯಕ್ತಿ ದಾರಿಯಲ್ಲಿ ಹೋದ ನಂತರ ಸ್ವಾಮಿಗಳ ಮೇಲೆ ಹಾಕಿದ್ರೆ ಸ್ವಾಮಿಗಳು ಎಲ್ಲಿಗೆ ಹೋಗ್ಬೇಕು? ಆದ್ರೆ ಇದನ್ನು ನಾನು ಹೇಳ್ಬೇಕಾದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಮುಂದೆ ಬರಬೇಕು. ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ತುಂಬಾ ಜನ ಇದ್ದಾರೆ, ದೊಡ್ಡ ವ್ಯಕ್ತಿಗಳಿದ್ದಾರೆ, ಮುಖಂಡರಿದ್ದಾರೆ. ಅವರ ಒಂದು ಗಂಟೆಯನ್ನು ಬಾರಿಸ್ಲಿ, ಅವರಿಗೆ ತಿಳಿಸ್ಲಿ. ಇವತ್ತು ಇದೀಗ ದೇವಸ್ಥಾನಗಳಾಗಿರ್ಬೋದು, ಅವುಗಳ ಅಭಿವೃದ್ಧಿ ಆಗಿರ್ಬೋದು ಉಳಿಸುವಂತಹ ಪ್ರಯತ್ನ ಮಾಡಿದ್ರೆ ಈ ರೀತಿ ಸಿಚುವೇಶನ್ ಇರ್ತಾ ಇರ್ಲಿಲ್ಲ. ಮಾಡ್ಬೇಕು. ಇವತ್ತು ನೋಡಿ, ನಾವು ಕೂಡ ನಾನು ಹೇಳ್ಬೇಕಾದ್ರೆ ಇವತ್ತು ನಾನು ಕೂಡ ಹಿಂದೂ ಸಂಘಟನೆಯಿಂದಾನೆ ಬಂದವನೇ, ಹಿಂದೂ ಸಂಘಟನೆಯಲ್ಲಿ ಇರುವವನು. ಆದ್ರೆ ಇವತ್ತು ರಾಜಕೀಯದವರು ಇದ್ದಾರೆ, ತುಂಬಾ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ದೊಡ್ಡ ದೊಡ್ಡ ವೇದಿಕೆ ಸಿಗುವಾಗ ಹಿಂದೂಗಳು ಬಾರಿಸುವರು ಭಾಷಣ, ಎಷ್ಟೋ ರೀತಿ ದೇವಸ್ಥಾನಗಳು ನೆಲಸಮ ಆಗ್ತಾ ಇದೆ. ನೆಲಸಮ, ಅದರ ಬಗ್ಗೆನೂ ಮಾತಾಡಲ್ಲ ಇವತ್ತು.
ಇವತ್ತು ತುಂಬಾ ಜನ ಅಲ್ಲಿ ಬಂದು ಮಾತಾಡೋರು ಇವತ್ತು ಇಂಥದನ್ನು ಎತ್ತಲಿ, ಧ್ವನಿ ಎತ್ತಲಿ. ಇವತ್ತು ಪಾಪದವರಿಗೆ, ಇವತ್ತು ಎಷ್ಟೋ ಜನ ಪಾಪದವರು ಹೋಗುವವರಿಗೆ ಒಂದು ಅನುಕೂಲ ಆಗ್ತದೆ. ಅದನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಇವರನ್ನು ತಿಳಿಸ್ಲಿ ಅಂತ ನಾನು ಹೇಳ್ತಿದ್ದೇನೆ. ನಿಜ ನಿಜ. ಯಾಕಂದ್ರೆ ಇದೀಗ ಎಷ್ಟೋ ರೀತಿಯ ನಾವು ಗಮನಿಸಬಹುದು, ಸರ್ಕಾರ ಒಂದು ಕಡೆ ಕಾಳಜಿಯನ್ನ ತೋರಿಸಿದ್ರೆ ಇಷ್ಟು ಹಿಂದೂ ದೇವಸ್ಥಾನಗಳು ಇವತ್ತು ನೆಲಸಮ ಆಗ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವತ್ತು ದೇವಸ್ಥಾನಗಳು ನೆಲಸಮ ಆಗ್ತಾ ಇದೆಯಾ ಅನ್ನುವಂತಹ ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಟ್ ಎಷ್ಟು ಆಗ್ತಾ ಇದೆ, ಹಾಗಾಗಿ ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಕಡೆ ಒಂದು ಕಾಳಜಿಯನ್ನ ತೋರಿಸಿದ್ರೆ ಅಟ್ಲೀಸ್ಟ್ ಅಂತವನ್ನ ಉಳಿಸುವಂತ ಪ್ರಯತ್ನ ಮಾಡಬಹುದು ಅಂತ. ಹೌದು, ಮಾಡಬಹುದು. ಇವತ್ತು ನೋಡಿ, ಇವತ್ತು ಅದಲ್ಲದೆ ಇವತ್ತು ಪ್ರೈವೇಟ್ ಬಸ್ ಇತ್ತು ಕೇರಳ ಮತ್ತೆ ಕರ್ನಾಟಕಕ್ಕೆ. ಇಬ್ರು ಸೇರಿ ಏನೋ ಒಂದು ಅವರೊಂದು ಒಪ್ಪಂದದಲ್ಲಿ ಇಬ್ರು ಸೇರಿ ಕರ್ನಾಟಕ ಕೇರಳಕ್ಕೆ ಆ ಸರ್ಕಾರದವರೇ ಬಸ್ ಹಾಕಿದ್ದಾರೆ. ಪ್ರೈವೇಟ್ ಬಸ್ಗಳನ್ನೆಲ್ಲ ತೆಗೆದ್ರು. ಆಗ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಈ ಸ್ವಾಮಿಗಳಿಗೆ ಒಂದು ಫ್ರೀ ಬಿಡ್ಬೋದಲ್ಲ, ಯಾಕೆ ಬಿಡ್ತಾ ಇಲ್ಲ, ಯಾರು ಕೇಳುದಿಲ್ಲ ಯಾಕೆ ಅಂತ ನಾನು ಹೇಳ್ತಿದ್ದೇನೆ. ನಿಜ. ಹಾಗೆ ಇನ್ನೊಂದು ಕಡೆ ಇದೀಗ ನಾವು ಒಂದ್ ಕಡೆ ಮಾತಾಡಿದ್ವಿ, ಸಾಕಷ್ಟು ರೀತಿಯ ದೇವಸ್ಥಾನದ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಈ ಒಂದು ವ್ರತವನ್ನ ಮಾಡಿ ಯಾತ್ರೆಗೆ ಹೋಗುವಂತದ್ದಾದ್ರೆ ಇದೀಗ ಒಂದಿಷ್ಟು 48 ದಿನಗಳ ಕಾಲ ವ್ರತವನ್ನ ಮಾಡ್ಬೇಕನ್ನುವಂಥದ್ದಿದೆ. ಇದೀಗ ಅಷ್ಟು ದಿನಗಳ ಕಾಲ ಮಾಡ್ಬೇಕು ಅನ್ನುವಂಥದ್ರ ಹಿಂದೆ ಏನಾದ್ರೂ ಒಂದು ಇದೆಯಾ ಅಂತ, ಏನಾದ್ರೂ ಪೌರಾಣಿಕವಾದಂಥದ್ದು? ಅಂದ್ರೆ ಆ ದಿನ ಒಂದು ಅವರ ಒಂದು ಅನಿಸಿಕೆ ಪ್ರಕಾರ, ಯಾಕಂದ್ರೆ ಹಿಂದಿಂದ ಕೂಡ ಒಂದು ನಡ್ಕೊಂಡು ಬಂದಂತ ಅಯ್ಯಪ್ಪ ಸ್ವಾಮಿ ಒಂದು ಅನಿಸಿಕೆ ಪ್ರಕಾರ ಇವತ್ತು ನನ್ನ ಜಾಗಕ್ಕೆ ಬರುವಾಗ 48 ದಿನದ ವ್ರತ ಅಂದ್ರೆ 48 ದಿನ ವ್ರತ ಮಾಡಿದ್ರೆ 48 ಮೈಲು ಇದೆ ನಡಿಲಿಕ್ಕೆ. 48 ಮೈಲನ್ನು ನಡಿಬೇಕಾದ್ರೆ ಒಂದು ದಿನದ ವ್ರತ 1 ಮೈಲಿಗೆ, 2 ದಿನದ ವ್ರತ 2 ಮೈಲಿಗೆ. ಅದೇ ತರ 48 ದಿನದ ವ್ರತ ಮಾಡಿದ್ರೆ 48 ಮೈಲಿ ನಡಿಲಿಕ್ಕೆ ಸರಿಯಾಗಿ ಹೋಗ್ಬಹುದು ಅಂತ ಒಂದು ಪದ್ಧತಿ. ಅದೇ ರೀತಿ 48 ದಿನಗಳ ವ್ರತ ಮಾಡಿಕೊಂಡು ನನ್ನಲ್ಲಿಗೆ ಬರ್ಬೇಕು ಅನ್ನುವಂತ ಒಂದು ಅವರ ಒಂದು, ನಮ್ಗೆ ಅಂದ್ರೆ ಮುಂಚಿನವರು ಹೇಳಿದಂತ ಒಂದು, ನಾವೆಂದ್ರೆ ನಾವು ನಮ್ಗೆ ಗೊತ್ತಿಲ್ಲ, ನಾವು ಮತ್ತೆ ಬಂದವರು ನಮ್ಗೆ ಅವರು ಆ ಮಾತನ್ನು ತಿಳಿಸಿದ್ದಾರೆ. ಅದೇ ರೀತಿ ನಾವು ಮಾಡ್ತಾ ಇದ್ದೇವೆ. ಓಕೆ. ಇನ್ನು ಇದು ಎಷ್ಟು ಮಟ್ಟಿಗೆ ಇದೀಗ ಪಾಲನೆ ಆಗ್ತಾ ಇದೆ ಅಂತ? ಯಾಕಂದ್ರೆ ಇದೀಗ ನಾವು ನೋಡ್ದಾದ್ರೆ ಈಗಾಗಲೇ ಒಂದ್ಸರಿ ನಾವು ಮಾತಾಡಿದ್ವಿ, ಇದೀಗ ಬೆಳಿಗ್ಗೆ ಹಾಕ್ತಾರೆ, ಸಾಯಂಕಾಲ ಹೋಗ್ತಾರೆ ಶಬರಿಮಲೆಗೆ. ಅದೆಲ್ಲ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಅಂತ, ಎಷ್ಟು ಮಟ್ಟಿಗೆ ಇವತ್ತು ಆ ಪದ್ಧತಿ ಉಳ್ಕೊಂಡು ಬಂದಿದೆ ಅಂತ? ನಿಜವಾಗಿ ಹೇಳ್ಬೇಕಾದ್ರೆ ಅದು ತಪ್ಪು. ಬೆಳಿಗ್ಗೆ ಹಾಕಿ ಮಧ್ಯಾಹ್ನ ಹೋದ್ರೆ ಅದೇ ನಾನು ಹೇಳಿದಾಗೆ ಆಗ ಹೋಗ್ತಾರೆ, ಸೀದಾ ಬರ್ತಾರೆ, ಎಂತ ಮಾರೆ ಶಬರಿಮಲೆ ಏನಿಲ್ಲ. ಆದ್ರೆ 48 ದಿನದ ವ್ರತ ಮಾಡಿ 48 ಮೈಲಿ ನಡೆದುಕೊಂಡು ಹೋದವನಿಗೆ ಎಷ್ಟು ಬೇಸರ ಆಗ್ಬಹುದು. ಇವತ್ತು ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ರೆ ನಾನು ಹೋಗಿದ್ದೇನೆ, ನಿನ್ನೆ ಹೋಗಿ ನಾನು ಬಂದೆ ಮಾರೆ. ಆಗ ಈ 48 ದಿನ ವ್ರತ ಮಾಡಿಕೊಂಡು ಭಕ್ತಿಯಿಂದ ಹೋಗುವವನಿಗೆ ಎಷ್ಟು ಬೇಸರ ಆಗ್ಬೋದು. ಅವ ಅಷ್ಟು ಒಂದು ಕೆಳ ಮಟ್ಟದಲ್ಲಿ ಮಾತಾಡುವಾಗ. ಆದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಗುರುಸ್ವಾಮಿಗಳು ದಯವಿಟ್ಟು 48 ದಿನ, ಅಥವಾ ಆಗುದಿಲ್ಲ ಕೆಲವರಿಗೆ ಆಫೀಸ್ ವರ್ಕ್ ಅಥವಾ ಬೇರೆ ಬೇರೆ ವರ್ಕ್ಗಳಿದ್ದವರಿಗೆ ಆಗುದಿಲ್ಲ. ಹಾಗಾಗಿ ಏನೋ ಒಂದು ರಜೆ ಕೇಳಿಕೊಂಡು ಅವ್ರ ಕೆಲಸಕ್ಕೆ ಒಂದು ಏನಾದ್ರು ರಜೆ ಈಗ ಮನೆಯಲ್ಲಿ ಕಾರ್ಯಕ್ರಮ ಇದ್ರೆ ರಜೆ ಕೇಳಲ್ವಾ? ಕೇಳ್ತಾರೆ. ಮನೆಯಲ್ಲಿ ಮದುವೆ ಇದ್ರೆ ಅಥವಾ ಏನಾದ್ರು ಒಂದು ಕಾರ್ಯಕ್ರಮ ಇದ್ರೆ ಅಥವಾ ಟೂರಿಗೆ ಹೋಗುದಾದ್ರೆ ಕೇಳಿಕೊಂಡು ಬರ್ತಾರೆ ರಜೆ. ಇಂಥ ಒಂದು ಒಳ್ಳೆ ದೇವಸ್ಥಾನಕ್ಕೆ, ಒಂದು ಒಳ್ಳೆ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ರಜೆ ಕೇಳಿ ಬರ್ಲಿ. ನಿಜ. ಓಕೆ ಸ್ವಾಮಿಗಳೇ, ಇನ್ನಷ್ಟು ವಿಚಾರವನ್ನ ಮಾತಾಡೋಣ, ಅದು ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಂಡು. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಶರಣಂ ಅಯ್ಯಪ್ಪ ತಂದೆ ಶರಣಂ. ಶರಣಂ ಅಯ್ಯಪ್ಪ ತಂದೆ ಶರಣಂ ಅಯ್ಯಪ್ಪ. ಬ್ರೇಕ್ ನಂತರ ಶಬರಿಮಲೆ ಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಇದೀಗ ಪುಣ್ಯ ಕ್ಷೇತ್ರವಾದಂತಹ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಿದ್ವಿ, ಯಾತ್ರೆಗಳ ಬಗ್ಗೆ, ಎಷ್ಟು ಯಾವ ರೀತಿಯಲ್ಲಿ ಒಂದು ಕಡೆ ವ್ರತವನ್ನ ಆಚರಣೆ ಮಾಡೋದ್ರ ಮೂಲಕ ಶಬರಿಮಲೆಗೆ ಹೋಗ್ಬೇಕಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಎಷ್ಟೊಂದು ಶ್ರದ್ಧಾ ಭಕ್ತಿ ಕೂಡ ಇದರಲ್ಲಿ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಸರ್ಕಾರದ ಸೌಲಭ್ಯಗಳು ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಎಷ್ಟೋ ರೀತಿಯ ಒಂದು ಬಡ ಕುಟುಂಬದವರು ಕೂಡ ಹೋಗುವಂತಹ ರೀತಿಯಲ್ಲಿ, ದೇವರ ದರ್ಶನವನ್ನ ಪಡೆಯುವಂತಹ ರೀತಿಯಲ್ಲಿ ಒಂದು ಕಡೆ ಸರ್ಕಾರದ ಕಾಳಜಿ ಕೂಡ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂಥದ್ದು. ಎಸ್, ಈಗಾಗಲೇ ಸ್ವಾಮಿಗಳನ್ನ ಮಾತಾಡ್ತಿದ್ವಿ, ಒಂದು ಕಡೆ ಸರ್ಕಾರದ ಕಾಳಜಿ ಕೂಡ ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಅದೇ ರೀತಿ ನಾವು ನೋಡೋದಾದ್ರೆ ಈಗಾಗಲೇ ಎಷ್ಟೋ ಜನ ಒಂದು ಕಡೆ
ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ನಾವು ನೋಡ್ದಾದ್ರೆ ಇದೀಗ ನಾವು ಮಂಗಳೂರಿನಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಶಬರಿಮಲೆ ಅಥವಾ ಮಾಲೆ ಹಾಕಿದಂಥ ಸಂದರ್ಭಗಳಲ್ಲಿ ದೇವಸ್ಥಾನಕ್ಕೆ ಹೋದಾಗ ಇದೀಗ ಅವರಿಗೆ ಫೀಸ್ ಅಂತ ಕೊಳ್ಳುವಂಥದ್ದು ಅದೆಲ್ಲ ಎಷ್ಟು ಮಟ್ಟಿಗೆ ಸರಿಯಾಗುತ್ತೆ ಅಂತ ಒಂದು ಕಡೆ ಅಂಥದ್ರಲ್ಲಿ ಒಂದು ವ್ಯವಹಾರ ಮಾಡುವಂತ ಪ್ರಯತ್ನ ಆಗ್ತಾ ಇದೆಯಾ ಅಂತ ನಾನು ಹೇಳ್ಬೇಕಾದ್ರೆ ದೇವಸ್ಥಾನದ ವಿಷಯದಲ್ಲಿ ಹೇಳ್ಬೇಕಾದ್ರೆ ನಾನು ನೇರವಾಗಿ ಹೇಳ್ತೇನೆ. ಕದ್ರಿ ದೇವಸ್ಥಾನ, ಕದ್ರಿ ದೇವಸ್ಥಾನದಲ್ಲಿ ಇವತ್ತು ನೋಡಿ ಅದು ಸರ್ಕಾರದ ಒಂದು ದೇವಸ್ಥಾನ ಆಗಿದೆ, ಈಗ ಟ್ರಸ್ಟ್ ಆಗಿದೆ. ಅಲ್ಲಿ ಟ್ರಸ್ಟ್ ಅಲ್ಲಿ ಮುಖ್ಯವಾಗಿ ತುಂಬಾ ಜನ ಇದ್ದಾರೆ, ಎ ಜೆ ಶೆಟ್ಟಿ ಅವರು ಎಲ್ಲ ಇದ್ದಾರೆ. ಇವತ್ತು ನೋಡಿ ಆ ಟ್ರಸ್ಟ್ ಮಾಡಿದ್ದಾರೆ. ನಾನು ಹೋದ ವರ್ಷನೇ ಅದು ಮಾತಾಡ್ಬೇಕಿತ್ತು, ಆದ್ರೆ ಇವತ್ತು ಕೇಳುವಾಗ ಹೇಳ್ತಿದ್ದೇನೆ ನೇರವಾಗಿ. ಕದ್ರಿ ದೇವಸ್ಥಾನದಲ್ಲಿ ತುಂಬಾ ಜನ ಮಾಲೆ ಹಾಕಿಕೊಂಡು ಹೋಗ್ತಾರೆ. ಸುಮಾರು ಒಂದು ಅಲ್ಲಿಂದ ವರ್ಷಕ್ಕೆ ಲಕ್ಷಗಟ್ಟಲೆ ಅಲ್ಲಿಂದನೇ ಹೋಗುವವರಿದ್ದಾರೆ. ಆದ್ರೆ ಇವತ್ತು ನೋಡಿ ಅಲ್ಲಿ ಒಂದು ಶಬರಿಮಲೆ ಅಲ್ಲಿ ಒಂದು ಅಯ್ಯಪ್ಪಂದು ದೇವಸ್ಥಾನ ಇದೆ, ಅಲ್ಲಿ ಒಂದು ಇರುಮುಡಿ ಕಟ್ಟಬೇಕಾದ್ರೆ 100 ರೂಪಾಯಿ, 100 ರೂಪಾಯಿ ದೇವಸ್ಥಾನದ ಉಂಡಿಗೆ ರಶೀದಿ ಮಾಡಬೇಕು. ಅದು ನಿಜವಾಗಿ ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ಟ್ರಸ್ಟಿನವರು ಯಾಕೆ ಅದು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಇವತ್ತು ಕೇಳುವಾಗ ಹೇಳ್ತಾರೆ ಕೆಲವೊಂದು ಗುರುಸ್ವಾಮಿ ಅವರ ಹತ್ರ. ನಾನು ಕೂಡ ಅಲ್ಲಿಂದ 1 ವರ್ಷ ಹೋದೆ, ಯಾಕಂದ್ರೆ ನಾನು ನನ್ನಷ್ಟಕ್ಕೆ ನಂಗೆ ಏನೋ ಒಂದು ಹೋಗ್ಬೇಕಾಯ್ತು, ಹೋದೆ. ಅಲ್ಲಿ ಇರುಮುಡಿ ಕಟ್ಟಿಸಿ, ಯಾರಿಗೂ ಗೊತ್ತಿಲ್ಲ, ನಾನು ಇರುಮುಡಿ ಬೇರೆಯವ್ರ ಹತ್ರ ಕಟ್ಟಿಸಿದೆ. ಅಲ್ಲಿ ನಾನು ಹೋದೆ, ಟ್ರಸ್ಟಿಗೆ ಅಂತ 100 ರೂಪಾಯಿ ತಗೊಂಡ್ರು, ರಶೀದಿ ಕೊಟ್ರು ನಮ್ಗೆ. ಆದ್ರೆ 100 ರೂಪಾಯಿ ಯಾಕೆ ಕೇಳುವಾಗ ಅದು ಅನ್ನದಾನ ಮಾಡ್ತೇವೆ, ಅಲ್ಲಿ ಅನ್ನದಾನ ಎಲ್ಲ ಮಾಡ್ತಾರೆ, ಮತ್ತೆ ಅಲ್ಲಿ ಇದು ಆಗ್ತದೆ, ಏನು ಅನ್ನದಾನ ಮಾಡ್ತಾರೆ. ಇವತ್ತು ನೋಡಿ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರ, ಧರ್ಮಸ್ಥಳಕ್ಕಿಂತ ದೊಡ್ಡ ಕ್ಷೇತ್ರ ಕದ್ರಿ ದೇವಸ್ಥಾನ. ಇವತ್ತು ಕದ್ರಿ ದೇವಸ್ಥಾನದ ಹರಕೆಯನ್ನು ಧರ್ಮಸ್ಥಳದಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ಧರ್ಮಸ್ಥಳದ ಹರಕೆಯನ್ನು ಕದ್ರಿ ದೇವಸ್ಥಾನದಲ್ಲಿ ಕೊಡ್ಬೋದು. ಆದ್ರೆ ಇವತ್ತು ನೋಡಿ ಧರ್ಮಸ್ಥಳದಲ್ಲಿ ಅಲ್ಲಿ ಅನ್ನದಾನ ಕೊಡಲ್ವಾ? ಕೊಡ್ತಾರೆ. ಅಲ್ಲಿ ಯಾವುದಕ್ಕೆ ಫೀಸ್ ತಗೊಳ್ತಾರೆ? ಇವತ್ತು ನಾನು ಹೇಳ್ಬೇಕಾದ್ರೆ ಕದ್ರಿ ದೇವಸ್ಥಾನದಲ್ಲಿ ಅದು ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು 100 ರೂಪಾಯಿ ಒಂದು ಸ್ವಾಮಿಗಳಿಗೆ ತಗೊಳ್ಳೋದು ನಿಜವಾಗಿ ತಪ್ಪು. ತನ್ನ ಭಕ್ತಿಯಿಂದ ನಾನು ಕಾಣಿಕೆ ಉಂಡಿಗೆ ಹಾಕ್ತೇನಾ, ಅದು ಸ್ವೀಕಾರ ಮಾಡ್ಲಿ. ಸರ್ಕಾರ ಏನ್ ಕೊಟ್ಟಿದೆ ನಮ್ಗೆ? ಸರ್ಕಾರ ಏನ್ ಕೊಡ್ತಾ ಇಲ್ಲ, ಮತ್ತೆ ಇವರು ಯಾಕೆ ನಮ್ಮಿಂದ ತಗೊಳ್ತಾರೆ ಹಣ? ಇವತ್ತು ಅಯ್ಯಪ್ಪ ಭಕ್ತರಿಂದ ಯಾಕೆ ತಗೊಳ್ಬೇಕು? ನಿಜವಾಗಿ ತಪ್ಪು ಮಾಡ್ತಾ ಇದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಅದು ತಗೊಳ್ಳೇಬಾರ್ದು. ನಿಜವಾಗಿ ಸ್ವಾಮಿಗಳು ಕೊಡ್ಬಾರ್ದು, ಎಲ್ಲ ಸ್ವಾಮಿಗಳು ಅಲ್ಲಿ ನಿಲ್ಬೇಕು. ಯಾಕಂದ್ರೆ ಇವತ್ತು ಅಲ್ಲಿ ಕೇಳುವಾಗ ಮಲಗ್ಲಿಕ್ಕೆ ನಾವು ಜಾಗ ಕೊಡ್ತೇವೆ. ಏನು ಮಲಗ್ಲಿಕ್ಕೆ ಜಾಗ ಕೊಡ್ತಾರೆ? 3 ಗಂಟೆಗೆ ಎದ್ದು ಪಂಪ್ ಬಿಡ್ತಾರೆ. ಅಲ್ಲಿ 3 ಗಂಟೆಗೆ ಎದ್ದು ಸ್ವಾಮಿಯವರ ಮೈ ಮೇಲೆ ನೀರು ಹಾಕ್ತಾರೆ. ಅಲ್ಲಿ ಎದ್ದೇಳದಿದ್ರೆ ಏನು ಇದು ಮಾಡಿದ್ದಾರೆ? ಏನು ಅಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಿದಕ್ಕ ಫೀಸ್, ಅಥವಾ ಅಲ್ಲಿ ಇರುಮುಡಿ ಕಟ್ಟುದಕ್ಕ? ಯಾವುದಕ್ಕೋಸ್ಕರ 100 ರೂಪಾಯಿ ತಗೊಳ್ಳೋದು? ನಿಜವಾಗಿ ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ಕದ್ರಿ ದೇವಸ್ಥಾನದ ಟ್ರಸ್ಟಿಗಳು ನಿಜವಾಗಿ ಅಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ನನಗೆ ಭಕ್ತಿ ಇದ್ರೆ ನಾನೇನು ರುದ್ರಾಭಿಷೇಕ ಕಟ್ಟಬೇಕಾದ್ರೆ ನಾನು ರುದ್ರಾಭಿಷೇಕ ಕಟ್ತೇನೆ. ನಾನು 100 ರೂಪಾಯಿ ಕಾಣಿಕೆ ಉಂಡಿಗೆ ಆಗ್ತಾ ಇದ್ರೆ ನಾನು ಸ್ವತಃ ಹಾಕ್ತೇನೆ. ಅದು ಬಿಟ್ಟು 100 ರೂಪಾಯಿ ಕಟ್ಟಿ ನಿಜವಾಗಿ ತಪ್ಪು ಕಷ್ಟದಲ್ಲಿ ಆಗ್ತಾರೆ. ಇವತ್ತು ಕೆಲವರಿಗೆ ಹೇಳ್ಬೇಕಾದ್ರೆ ಇವತ್ತು ನೋಡಿ ಕೆಲವರು ವರ್ಷ ಹೋಗ್ತಾರೆ, ಕೆಲವರಿಗೆ ಎಷ್ಟೋ ವರ್ಷದಿಂದ ಹೋಗ್ಬೇಕು ಅಂತ ಆಸೆ ಇದೆ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವರಿಗೆ ಹಣ ಇಲ್ಲದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಅಷ್ಟು ಕಷ್ಟ ಇರುವಾಗ ಇವರು ಇಂಥದ ಹಣವನ್ನು ಕೇಳಿ ಕಿತ್ತು ತೆಗೆಯುವುದಲ್ಲ. ಇದು ಟ್ರಸ್ಟಿನವರು ಚೀಟ್ ಮಾಡಿ ಒಂದು 100 ರೂಪಾಯಿ ಕೊಡ್ಬೇಕಾದ್ರೆ ಅದು ಕಿತ್ತು ತಗೊಳ್ಳೋದು ಅನ್ಯಾಯ. ಅದು ಏನೋ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಇವತ್ತು ಏನಾದ್ರೂ ಒಂದು ಕಾರ್ಯಕ್ರಮ ಇದೆ, ಅದರ ಬಗ್ಗೆ ಒಂದು ನೀವು ಏನಾದ್ರೂ ಒಂದು ಡೊನೇಷನ್ ಬರೀತೀರಾ, ಅದು ಬೇರೆ ವಿಷಯ, ಅದು ರಿಕ್ವೆಸ್ಟ್ ಮಾಡೋದು. ಇದು ಒಂದು ನೀವು ಅಲ್ಲಿ ಇರುಮುಡಿ ಕಟ್ಟಬೇಕಾದ್ರೆ 100 ರೂಪಾಯಿ ಕೊಡಿ, ರಶೀದಿ ಮಾಡಬೇಕು. ಅದು ನಿಜವಾಗಿ ಟ್ರಸ್ಟಿಗಳು ತಪ್ಪು ಮಾಡ್ತಾ ಇದ್ದಾರೆ. ಇವತ್ತು ಪಾಪದ ಸ್ವಾಮಿಯವರ ಆ ಒಂದು ಹಣವನ್ನು ಕಿತ್ತು ತೆಗೆಯುವಂತ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಿಲ್ಲಿಸಬೇಕು ಇವತ್ತು ಕದ್ರಿ ದೇವಸ್ಥಾನದವರು. ಇನ್ನೊಂದು ಕಡೆ ಇದೀಗ ನೋಡೋದಾದ್ರೆ ನಾವು ಯಾತ್ರೆಯ ಸಂದರ್ಭದಲ್ಲಿ ನೋಡ್ತೇವೆ, ಶಬರಿಮಲೆಯಲ್ಲಿ ನೂಕುನುಗ್ಗಲು ಆಗುವಂಥದ್ದು ಎಷ್ಟೋ ರೀತಿಯ ನಾವು ಘಟನೆಗಳನ್ನ ಗಮನಿಸ್ತೇವೆ. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿ ಒಂದು ಕಡೆ ವ್ಯವಸ್ಥಿತವಾದಂತಹ ರೀತಿಯಲ್ವಾ ಹೇಗೆ ಅಂತ? ಈಗ ಶಬರಿಮಲೆಯಲ್ಲಿ ತುಂಬಾ ವ್ಯವಸ್ಥೆ. ಶಬರಿಮಲೆಯಲ್ಲಿ ಹೇಳ್ಬೇಕಾದ್ರೆ ಇವತ್ತು ಎಲ್ಲಾ ಕಡೆ ವ್ಯವಸ್ಥಿತವಾಗಿದೆ. ಇವತ್ತು ನಾನು ಹೇಳ್ಬೇಕಾದ್ರೆ ಇವತ್ತು ನೋಡಿ, ಇವತ್ತು ಮಂಗಳೂರಿನವರು ಅಥವಾ ನಮ್ದು ಒಂದು ಕರ್ನಾಟಕದವರು, ಈ ದಕ್ಷಿಣ ಕರ್ನಾಟಕ ಇದೆ, ಒಂದು ನಿಯಮ ನಿಷ್ಠೆಯಿಂದ ಹೋಗ್ತಾ ಇರ್ತಾರೆ. ಆದ್ರೆ ಆಚೆಯಿಂದ ಬರುವವರು ತುಂಬಾ ಜನ ಇದ್ದಾರೆ. ಅವರಿಗೆ ಒಮ್ಮೆ ಓಡಿ ಹೋಗ್ಬೇಕು ಅಂತ ಓಡಿ ಹೋಗುವಾಗ ಅಲ್ಲಿ ಸ್ವಲ್ಪ ಆಯ ತಪ್ಪಿ ಅಂತದೊಂದು ಘಟನೆ ಇದಾಗ್ತದೆ. ಆದ್ರೆ ಏನು ಅಂತದೊಂದು ಅವರಷ್ಟಕ್ಕೆ ಒಂದು ಲೈನಲ್ಲಿ ಅಥವಾ ಏನಾದ್ರೂ ಒಂದು ಸರದಿ ಸಾಲಲ್ಲಿ ಹೋದ್ರೆ ಅಂತದ್ದು ಏನೂ ಆಗುದಿಲ್ಲ. ಅಲ್ಲಿ ನಿಜವಾಗಿ ಹೇಳ್ಬೇಕಾದ್ರೆ ಅಲ್ಲಿ ಏನಿದೆ, ಇವತ್ತು ಒಂದು ಲೈನ್ ಬ್ಲಾಕ್ ಆದ್ರೆ ನಿಲ್ಲುವಂತ ಪರಿಸ್ಥಿತಿ ಸೈಡಲ್ಲಿ ಮಾಡಿದ್ದಾರೆ. ತುಂಬಾ ಒಂದು ಪೆಂಡಲ್ ಹಾಕಿಕೊಂಡು ಸೈಡಲ್ಲಿ ನೀಲಮಲೆ ಆಗ್ಲಿ ಅಥವಾ ಕರಿಮಲೆ ಆಗ್ಲಿ ಅಥವಾ ಪಂಪದಲ್ಲಿ ತುಂಬಾ ಕಡೆಗಳಲ್ಲಿ ಅಲ್ಲಿ ನಿಲ್ಲುವಂತ ವ್ಯವಸ್ಥೆ ಮಾಡಿದ್ದಾರೆ. ಹೋಟೆಲ್ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ ಏನು ಘಟನೆ ಆಗುದಿಲ್ಲ. ಮುಂಚೆ ತುಂಬಾ ಜನ ತಪ್ಪಿಸಿ ಹೋಗುವಂತ ಪರಿಸ್ಥಿತಿ ಇತ್ತು, ಆದ್ರೆ ಈಗ ತುಂಬಾ ಕಡಿಮೆ ಆಗಿದೆ.
ಏನು ಅಂತ ಒಂದು ಘಟನೆ ಭಾರಿ ಕಡಿಮೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಗಮನಿಸ್ತಿದ್ವಿ, ಕಾಲ್ ತುಳಿತ ಆಗುವಂಥದ್ದು, ಎಷ್ಟೋ ಜನ ಪ್ರಾಣ ಕಳ್ಕೊಳ್ಳುವಂಥದ್ದು. ಅದೇ ಅದು ಈ ತರ ಓಡಿದ್ರೆ ಅಂತದೊಂದು ಘಟನೆ ನಿಜ. ಸಂಭವಿಸ್ತದೆ. ಹಾಗೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಒಂದು ವಿಚಾರವನ್ನ ಕೇಳ್ಬೇಕಂತ ಹೇಳಿದ್ರೆ, ಇದೀಗ ಮಹಿಳೆಯರಿಗೆ ಅಲ್ಲಿ ಪ್ರವೇಶ ಇಲ್ಲ ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಯಾಕೆ, ಏನಾದ್ರು ನೋಡಿ ಇತಿಹಾಸ ಇದೆ? ನಿಜವಾಗಿ ಹೇಳ್ಬೇಕಾದ್ರೆ ಕಲಿಯುಗ ವರದ ಅಯ್ಯಪ್ಪ ವ್ರತಾಚರಣೆ ಮಾಡುವಂತ. ಈಗ ನಾವು ಇಲ್ಲಿ ಎಲ್ಲ ಕಡೆಯಲ್ಲಿ ಮಾತಾಡಿಕೊಂಡು ಅಥವಾ ಎಲ್ಲ ಕಡೆ ನಾವೀಗ ಹೋಗ್ತೇವೆ ಬರ್ತೇವೆ ಮನೆಗೆ, ಆದ್ರೆ ಮನೆಗೆ ಹೋಗೋ ಕೂಡ ಅಂತ ದಿನ ನೋಡಿ ಹೋಗುದು ನಾವು ಮನೆಗೆ ಹೋಗೋ ಕೂಡ. ಆದ್ರೆ ಇವತ್ತು ನೋಡಿ ಮಹಿಳೆಯರು ಕೊನೆ ಒಂದು ಸಮಯದಲ್ಲಿ ನಾನು ಹೋಗಿದ್ದೇನೆ, ದೇವರನ್ನು ಮುಟ್ಟಿದ್ದೇನೆ, ಜಯಮಾಲ ಎಲ್ಲ ಹೇಳಿದ್ರು. ತಪ್ಪು. ನಿಜವಾಗಿ ಹೇಳ್ಬೇಕಾದ್ರೆ ಇಲ್ಲಿ ಮೆಟ್ಲಿದ್ರೆ ಅಲ್ಲಿ ದೇವರಿದ್ದಾರೆ ಅಷ್ಟು ದೂರದಲ್ಲಿ, ಅಲ್ಲಿ ತನಕ ಹೇಗೆ ಹೋಗಿ ಮುಟ್ತಾರೆ? ತಪ್ಪು ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಪ್ರಚಾರ ಬೇಕು, ಅದಕ್ಕೋಸ್ಕರ ಆ ರೀತಿ ಹೇಳಿದ್ದಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಕೋರ್ಟ್ ಈಗ ಏನೊಂದು ಆದೇಶ ತರ್ತಿದೆ, ನಿಜವಾಗಿ ಅದು ತಪ್ಪು. ಮಹಿಳೆಯರಿಗೆ ಒಂದು 10-11 ವರ್ಷದ ನಂತರ ಕಡ್ಡಾಯ ಅಲ್ಲಿ ಈಗ ಹೋಗ್ಲಿಕ್ಕಿಲ್ಲ, 50 ವರ್ಷದ ತನಕ ಹೋಗ್ಲಿಕ್ಕಿಲ್ಲ ಅಂತ ಒಂದು ಪದ್ಧತಿ ಮಾಡಿದ್ರೆ ಒಳ್ಳೇದೇ. ಅದನ್ನೊಂದು ಸಂಪೂರ್ಣವಾಗಿ ಅಂತದೇ ಒಂದು ಪದ್ಧತಿ ಮಾಡಿದ್ರೆ ಅಲ್ಲಿ ಕಲಿಯುಗ ವರದ ಅಂದ್ರೆ ಏನೋ ಒಂದು ಬ್ರಹ್ಮಚಾರಿ ಅವರಿಗೆ ಒಂದು ಏನೋ ಒಂದು ಕಲೆ ಅಲ್ಲಿ ಇರ್ತದೆ ಅಂತ ನಾನು ಬಯಸ್ತೇನೆ. ನಿಜ. ಯಾಕಂದ್ರೆ ಈ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಯ್ತು. ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಪ್ರವೇಶ ಯಾಕೆ? ಮಹಿಳೆಯರಿಗೆ ತುಂಬಾ ಜನರಿಗೆ ಆಸೆ ಇದೆ, ಹೋಗ್ಬೇಕು ಅಂತ ಆಸೆ ಇದೆ. ಈಗ ಅಂತ ಆಸೆ ಈಗ ಪಂಪಾ ದೇವಸ್ಥಾನ ತನಕ ಹೋಗ್ಬೋದು, ಎರಿಮಲೆ ಇದೆ ಪಂಪಾ ತನಕನು ಹೋಗ್ಬೋದು. ನಾನೀಗ ನನ್ನ ಫ್ಯಾಮಿಲಿಯನ್ನು ಕೂಡ ಎರಿಮಲೆ, ಪಂಪ, ಪಂದಳ ರಾಜ್ಯಕ್ಕೆ ಕೂಡ ಕರ್ಕೊಂಡು ಹೋಗಿದ್ದೇನೆ. ಪಂಪದಿಂದ ಮೇಲಕ್ಕೆ ಹೋಗ್ಲಿಕ್ಕಿಲ್ಲ, ಯಾಕಂದ್ರೆ ಅಲ್ಲಿ ಅವರಿರೋದು, ಅಲ್ಲಿ ಹೋಗ್ಲಿಕ್ಕಿಲ್ಲ. ಪಂಪ ಗಣಪತಿ, ಎರಿಮಲೆಯಲ್ಲಿ ಬೇಟೆ ಆಡುವಂತ ಸ್ಥಳ, ವಾವರ ಸ್ವಾಮಿಯ ಕ್ಷೇತ್ರ, ಧರ್ಮಸ್ಥಳ ಕ್ಷೇತ್ರ ಎಲ್ಲ ತೋರಿಸಿ ಅಲ್ಲಿಂದ ಪಂದಳಕ್ಕೆ ಕೂಡ ಕರ್ಕೊಂಡು ಹೋಗಿದೆ. ಮೇಲ್ಗಡೆ ಹೋಗ್ಲಿಕ್ಕಿಲ್ಲ. ಅಂದ್ರೆ ನಾವು ಕೂಡ ಅದಕ್ಕೆ ಒಪ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಒಪ್ಪಿದ್ರೆ ಮತ್ತೆ 48 ದಿನದ ವ್ರತ ಬೇಡ. ನಿಜ. ಈಗ ಮಹಿಳೆಯರಿಗೆ ಅಲ್ಲಿ ಹೋಗ್ಲಿಕ್ಕೆ ಬಿಡ್ಬಹುದು, ಹೋಗ್ಬಹುದು ಅಂತ ಆದ್ರೆ ಅದು ಮತ್ತೆ ತಿರುಪತಿ ಆಗಿ ಆಯ್ತು. ತಿರುಪತಿಗೆ ಮುಂಚೆ ಇತ್ತು, ಅದೇ ತರ ಇತ್ತು. ತಿರುಪತಿ ಯಾರಿಗೂ ಹೋಗ್ಲಿಕ್ಕಿಲ್ಲ ಅಂತ ಒಂದು ಭಕ್ತಿ ಇದರಲ್ಲಿ ಹೋಗ್ಬೇಕು, ನಡೆದುಕೊಂಡು ಬೆಟ್ಟದಲ್ಲಿ ಹೋಗ್ಬೇಕು ಅಂತ ಒಂದು ಪದ್ಧತಿ ಇತ್ತು. ಈಗ ಮಹಿಳೆಯರಿಗೆ ಬಿಟ್ಟಿದ್ರೆ ಈಗ ಅಲ್ಲಿಗೆ ದೇವಸ್ಥಾನ ತನಕ ಕೂಡ ಬಸ್ ಹೋಗುತ್ತೆ, ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದೇ ರೀತಿ ಇಲ್ಲಿ ಈಗ ಮಹಿಳೆಯರಿಗೆ ಬಿಟ್ರೆ ಇಲ್ಲಿದೊಂದು 48 ದಿನದ ವ್ರತಾಚರಣೆ ಅಲ್ಲಿಂದ ಕಡಿಮೆ ಆಗ್ತದೆ ನನ್ನ ಲೆಕ್ಕದಲ್ಲಿ. ಯಾಕೆಂದ್ರೆ ಮತ್ತೆ ಯಾರಿಗೆ ಬೇಕು? ಫ್ಯಾಮಿಲಿ ಹೋಗ್ತಾರೆ, ಫ್ಯಾಮಿಲಿ ಹೋದ್ರೆ ವ್ರತಾಚರಣೆ ಇಲ್ಲ, ಆ ತರ ಆಗ್ತದೆ. ಆದ್ರೆ ಅದು ಆಗ್ಬಾರ್ದು ಅಂತ ನಾನು ಹೇಳುದು. ಯಾಕೆಂದ್ರೆ ಆಸೆ ಇದೆ, ಮಹಿಳೆಯರಿಗೆ ಆಸೆ ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ಆಸೆ ಇದೆ. ಆಸೆಗೆ ಅದೊಂದು ಸಮಯ ಇದೆ, ಆ ಸಮಯದಲ್ಲಿ ಹೋದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ, ನಾವು ಇದೀಗ ಒಂದು ಶಬರಿಮಲೆ ದೇವಸ್ಥಾನ, ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಅಲ್ಲಿ ಮಕರ ಜ್ಯೋತಿಯನ್ನ ನಾವು ನೋಡಿ ಬರ್ಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಇದೆ. ಬಟ್ ಅದೇ ರೀತಿ ಒಂದು ವ್ಯವಸ್ಥೆ ಅಥವಾ ಒಂದು ಪ್ರಸಿದ್ಧಿನೇ ಅದಕ್ಕೆ ಬಹಳ ಮುಖ್ಯವಾಗಿ. ಆ ಒಂದು ನಿಟ್ಟಿನಲ್ಲಿ ಹೇಳುದಾದ್ರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಇವತ್ತು 14ನೇ ತಾರೀಕಿಗೆ ಮಕರ ಜ್ಯೋತಿ ಅಂತ ಕಾಣುತ್ತೆ. ನಿಜವಾಗಿ ಹೇಳ್ಬೇಕಾದ್ರೆ ಕೆಲವರು ಹೇಳ್ತಾರೆ ಅಲ್ಲಿ ಬೆಂಕಿ ಹಾಕ್ತಾರೆ ಅಂತ. ನಿಜ. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ರೀತಿಯಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯ್ತು. ಮಕರ ಜ್ಯೋತಿ ಅಂತ ಹೇಳಿದ್ರೆ ನಿಜಕ್ಕೂ ಅಲ್ಲಿ ಜ್ಯೋತಿ ಕಾಣೋದಿಲ್ಲ, ಯಾರೋ ಬಂದು ಇದೀಗ ಅಲ್ಲಿ ಬೆಳಕನ್ನ ಹಚ್ಚಿ ಹೋಗ್ತಾರೆ, ಈ ತರ ಎಷ್ಟೋ ಕೆಲವೊಂದಿಷ್ಟು ಊಹಾಪೋಹಗಳು. ಅಲ್ಲ, ಮುಂಚೆ ಕೊನೆ ಒಂದು ಸಲ ಹೇಳಿದ್ರು ಮುಂಚಿನ ಆದಿವಾಸಿಗಳು ಅಲ್ಲಿ ನೆಲೆಸಿದ್ದಾರೆ, ಅಲ್ಲಿ ಬೆಂಕಿ ಹಾಕ್ತಿದ್ರು. ಆದ್ರೆ ನಾನು ಹೇಳ್ಬೇಕಾದ್ರೆ ನಾವು ಹೋಗೋ ಕರಿಮಲೆ, ನೀಲಮಲೆಯಲ್ಲಿ ಹೋಗ್ಲಿಕ್ಕೆ ಕಷ್ಟಕರ ಆಗ್ತದೆ. ಅದು ಎಷ್ಟೋ ದೂರದಲ್ಲಿ ಆ ಬೆಟ್ಟ ಇದೆ, ಅಲ್ಲಿ ಯಾರಿರ್ತಾರೆ, ಅಲ್ಲಿ ಹೋಗುದು ಹೇಗೆ? ಈಗ ಇವರು ಹೋಗಿ ಮಾಡ್ಬೇಕಾದ್ರೆ ಅಲ್ಲಿ ಹೋಗುದು ಹೇಗೆ? ಆಗುದಿಲ್ಲ, ಅಲ್ಲಿ ಆಗುದಿಲ್ಲ. ಆದ್ರೆ ಅಲ್ಲಿ ಹೋಗ್ಲಿಕ್ಕೂ ಬಿಡುದಿಲ್ಲ, ಫಾರೆಸ್ಟ್ನವರು ಹೋಗ್ಲಿಕ್ಕೂ ಬಿಡುದಿಲ್ಲ ಅಲ್ಲಿ. ಆದ್ರೆ ಅಲ್ಲಿ ಹೋಗ್ಲಿಕ್ಕೂ ಆಗುದಿಲ್ಲ. ಆದ್ರೆ ಇವತ್ತು ನಾನೊಂದು ಪ್ರಶ್ನೆ ಮಾಡ್ತೇನೆ. ಇವತ್ತು ಎಲ್ಲರೂ ಹೇಳ್ತಾರೆ ಅಲ್ಲಿ ಬೆಂಕಿ ಹಾಕ್ತಾರೆ, ಆದಿವಾಸಿಗಳು ಹಾಕಿದಂತ ಇದನ್ನು ಇದು ಮಾಡ್ತಾ ಇದ್ದಾರೆ. ಆದ್ರೆ ಜನಾಂಗ ಇವತ್ತಿಗೂ ಅಲ್ಲಿ ವಾಸ ಇದೆ, ಹಾಗಾಗಿ ಅಲ್ಲಿ ಒಂದು ಕಡೆ ಈ ಸಂದರ್ಭದಲ್ಲಿ ಬೆಂಕಿ ಹಚ್ಚುವಂತ, ದೀಪ ಇಡುವಂತ. ಹಾಗಾದ್ರೆ ನಾನೊಂದು ಪ್ರಶ್ನೆ ಹೇಳ್ತೇನೆ. ಕೆಲವರಿಗೆ ಒಂದು ಕಡೆಯಿಂದ ನಿಂತ್ರೆ ಅಲ್ಲಿ ಕಾಣ್ತದೆ, ಕೆಲವರಿಗೆ ಕಾಣಲ್ಲ. ಹೌದು, ಆ ತರದ ಇದು ಕೂಡ ಇದೆ. ನಿಜ. ಆದ್ರೆ ಬೆಂಕಿ ಹಾಕುದಂತ ಅಂತ ಆದ್ರೆ ಎಲ್ಲರಿಗೂ ಕಾಣ್ಬೇಕಲ್ಲ, ಯಾಕೆ ವಿಶೇಷ ಅಂತ ಏನು ಕೂಡ ಇರೋದಿಲ್ಲ. ಕೆಲವರಿಗೆ ಇನ್ನೊಂದು ನಾನು ಪ್ರಶ್ನೆ ಹೇಳ್ತೇನೆ. ಅಲ್ಲಿ ಜ್ಯೋತಿಯನ್ನು ಸುಳ್ಳು ಅಂತ ಹೇಳ್ತಾರೆ, ಬೆಂಕಿ ಹಾಕುದು ಅಂತ ಹೇಳ್ತಾರೆ. ಹಾಗಾದ್ರೆ ಅದೇ ಸಮಯದಲ್ಲಿ ನಕ್ಷತ್ರ ಹೇಗೆ ಬರುತ್ತೆ? ಅಲ್ಲಿ ಒಂದು ನಕ್ಷತ್ರ ಬರುತ್ತೆ ಫಸ್ಟಿಗೆ, ಅದರ ನಂತರ ದೀಪ ಬರುತ್ತೆ, ಮತ್ತೆ ಎಲ್ಲ ನಕ್ಷತ್ರನೂ ಬರುತ್ತೆ. ಅದೊಂದು ಮುಂಚಿನ ಒಂದು ಪದ್ಧತಿ ಇದೆ. ತನ್ನ ಮಗ ಈಶ್ವರ, ತನ್ನ ಅಪ್ಪ ಈಶ್ವರ ಮೊದಲಿಗೆ ಬರ್ತಾರೆ, ಅದರ ನಂತರ ಬೆಳಕಿನ ರೂಪದಲ್ಲಿ ಮಗ ಬರ್ತಾನೆ, ಅದರ ನಂತರ ಎಲ್ಲ ದೇವತೆಗಳು ನೋಡುವಂತ ಒಂದು
ಪದ್ಧತಿ. ಅದೇ ರೀತಿ ಈಗ ಶಿವ ನಕ್ಷತ್ರದ ರೂಪದಲ್ಲಿ ಬಂದ್ರೆ ಅದರ ನಂತರ ಅಯ್ಯಪ್ಪ ಬರ್ತಾನೆ ಬೆಳಕಿನ ರೂಪದಲ್ಲಿ, ಅದರ ನಂತರ ದೇವತೆಗಳು ನಕ್ಷತ್ರ ರೂಪದಲ್ಲಿ ಬರ್ತಾರೆ ಅನ್ನುವಂತ ಒಂದು ಪದ್ಧತಿ ಇದೆ. ಆದ್ರೆ ಅದೇ ಸಮಯದಲ್ಲಿ ಇಲ್ಲಿ ಹಕ್ಕಿ ಬರ್ತದಲ್ಲ, ಗರುಡ ಹಕ್ಕಿ ಬರ್ತದಲ್ಲ, ಅದೇ ಹಕ್ಕಿ ಅದು ಹೇಗೆ ಬಂತು? ಸಾಕಿದಂತದ ಏನು ಪಂದಳದ ರಾಜ್ಯದಲ್ಲಿ ಸಾಕಿದಂತ ಹಕ್ಕಿ ಅಲ್ಲಲ್ಲ, ತಿರುವಾಭರಣ ಬರುವಾಗ ಅದರ ಮೇಲಿಂದನೇ ಬರ್ತದೆ, ಅದು ಹೇಗೆ ಬಂತು? ಅದನ್ನು ಇನ್ನು ಹೇಳ್ತಾರೆ. ಹಾಗಾದ್ರೆ ನಿಜವಾಗಿ ಅದೆಲ್ಲ ತಪ್ಪು ಕಲ್ಪನೆ ಮಾಡ್ತಿದ್ದಾರೆ, ತಪ್ಪು ಒಂದು ಅಭಿಪ್ರಾಯ ತರ್ತಿದ್ದಾರೆ. ನಿಜವಾಗಿ ತಪ್ಪು. ನಿಜವಾಗಿ ಹೌದು, ಒಂದು ಬೆಳಕು ನಾವು ನಂಬಿಕೊಂಡು ಹೋಗ್ತಾ ಇದ್ದೇವೆ, ನಾವು ನಂಬ್ತೇವೆ, ಅದು ನಿಜವಾಗಿ ಬೆಳಕು ಅಂತ ನಂಬ್ತೇವೆ. ಮತ್ತೆ ಕೆಲವರೊಂದು ಆ ತರ ಮಾಡಿದ್ರೆ ಅದು ಅವರಿಗೆ ಬಿಟ್ಟದ್ದು. ಆದ್ರೆ ಇಲ್ಲಿ ಗರುಡ ಬರ್ತದೆ, ನಕ್ಷತ್ರ ಬರ್ತದೆ, ಅದನ್ನೇನು ಹೇಳ್ತಾರೆ ಇವರು ನಂಗೆ ಗೊತ್ತಿಲ್ಲ. ನಿಜವಾಗಿ ನಾವು ನಂಬ್ತೇವೆ. ಹಾಗೆ ನಿಮ್ಗೆ ಇದೀಗ ಸಾಕಷ್ಟು ವರ್ಷದಿಂದ ನೀವು ಮಾಲೆ ಹಾಕಿರುವಂತದ್ದು, ಹಾಗಾಗಿ ನಿಮ್ಗೆ ಮಕರ ಜ್ಯೋತಿಯ ಅನುಭವ ನಿಜಕ್ಕೂ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಅನುಭವ ಹೇಗಿತ್ತು ಅಂತ? ನಿಜವಾಗಿ ಹೇಳ್ಬೇಕಾದ್ರೆ ನಮ್ಗೆ ಎಲ್ಲ ಇಲ್ಲಿಂದ 48 ದಿನದ ಒಂದು ವ್ರತ ಮಾಡಿಕೊಂಡು ಇಲ್ಲಿಂದ ಇರುಮುಡಿ ಕಟ್ಟಿಕೊಂಡು ನೋಡಿ, ಅಲ್ಲಿಂದ ನಾವು ಶಬರಿಮಲೆ ಇಲ್ಲಿಂದ ಗಾಡಿಯಲ್ಲಿ ಹೋಗಿ ಅಲ್ಲಿಂದ ಎರಿಮಲೆಯಿಂದ ಹೋಗಿ ಅಲ್ಲಿಂದ ಯಾತ್ರೆ ಮಾಡಿ ಅಭಿಷೇಕ ಮಾಡಿ ನಂತರ ನಾವು ಜ್ಯೋತಿ ನೋಡ್ಲಿಕ್ಕೆ ನಿಲ್ತೇವೆ. ಅದರ ನಂತರ 14 ತಾರೀಕಿನ ಜ್ಯೋತಿ ನೋಡಿದ ನಂತರ ನಮ್ದೊಂದು ಆ ವರ್ಷದ ಒಂದು ಏನು ಒಂದು ಇದಿದೆ ಅಯ್ಯಪ್ಪಂದೊಂದು ವ್ರತಾಚರಣೆ ಅಲ್ಲಿಗೆ ಮುಗಿಯಿತು. ನಮ್ದೊಂದು ಹೋದ ಒಂದು ಇಡೀ ವರ್ಷದ ಒಂದು ನಮ್ಗೆ ಒಂದು ಅದರ ಒಂದು ಏನು ಒಂದು ಆ ಪ್ರಸಾದ ಒಂದು ಸ್ವೀಕಾರ ಮಾಡಿದಾಗ ಆ ಬೆಳಕು ನೋಡಿದಾಗ ಅಷ್ಟು ಖುಷಿ ಆಗ್ತದೆ ಅಲ್ಲಿ ಹೋದ ನಂತರ. ಹಾಗೆ ಎಷ್ಟೋ ಜನಕ್ಕೆ ಈಗ ಜ್ಯೋತಿ ಕಾಣೋದಿಲ್ಲ ಅನ್ನುವಂತ ಮಾತು ಕೂಡ ಬರುತ್ತೆ, ಆ ನಿಟ್ಟಿನಲ್ಲಿ ಅದು ಹೇಗೆ ಅಂತ? ಅದೇ ನಿಜವಾಗಿ ನಾನು ಹೇಳಿದಾಗ ಜ್ಯೋತಿ ಬೆಂಕಿ ಹಾಕಿದ್ರೆ ಎಲ್ಲರಿಗೂ ಕಾಣ್ಬೇಕು. ಈಗ ಅಗ್ನಿಕುಂಡದಲ್ಲಿ ಬೆಂಕಿ ಸ್ಪರ್ಶ ಮಾಡ್ತಾರೆ, ಅಲ್ಲಿ ಬೆಂಕಿ ಹಾಕಿದ ನಂತರ ಅಗ್ನಿಕುಂಡಕ್ಕೆ ತೆಂಗಿನಕಾಯಿ ಹಾಕ್ತಾ ಇರ್ತಾರೆ, ಅಲ್ಲಿ ಅಗ್ನಿಕುಂಡ ಇದೆ, ಅಗ್ನಿಕುಂಡಕ್ಕೆ ತೆಂಗಿನಕಾಯಿ ಹಾಕ್ತಾ ಇರ್ತಾರೆ, ಅದು ಎಲ್ಲರಿಗೂ ಕಾಣುತ್ತೆ, ಅದು ನಾವು ಹಾಕುವಂತ ಬೆಂಕಿ. ಆದ್ರೆ ಇದು ಬೆಳಕು ಜ್ಯೋತಿ ಹಾಕುವಂತ ಬೆಂಕಿ ಆದ್ರೆ ಎಲ್ಲರಿಗೂ ಕಾಣ್ಬೇಕಲ್ಲ, ಯಾಕೆ ಎಲ್ಲರಿಗೂ ಕಾಣೋದಿಲ್ಲ? ಅದಕ್ಕೋಸ್ಕರ ಹೇಳುದು ನಿಜವಾಗಿ ಅದು ಬೆಂಕಿ, ಇದು ಜ್ಯೋತಿ. ಆದ್ರೆ ಇವತ್ತು ನೋಡಿ ಅದೇ ಅಗ್ನಿಕುಂಡ ಹೇಳುವಾಗ ಅಷ್ಟು ಒಂದು ಅಲ್ಲಿ ಒಂದು ಪವರ್ಫುಲ್ ಏನಂತ ಹೇಳಿದ್ರೆ ಅಗ್ನಿಕುಂಡ ದಗ 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 ಉರಿತದೆ. ಅದ್ರ ಹತ್ತಿರನೇ ಇಲ್ಲಿ ಅಗ್ನಿಕುಂಡ ಇದೆ, ಇಲ್ಲಿ ಅಶ್ವತ್ಥ ಮರ ಇದೆ, ಅಶ್ವತ್ಥ ಮರ ಇಡೀ ಅಗ್ನಿಕುಂಡದ ಮೇಲೆ ಇದೆ, ಸ್ವಲ್ಪನ ಅಲ್ಲಿ ಇದಾಗಿಲ್ಲ, ಬಾಡುದಿಲ್ಲ. ನಿಜವಾಗಿ ನಾವು ಮರದ ಒಂದು ತೆಂಗಿನ ಮರದ ಹತ್ತಿರ ಅಥವಾ ಬೇರೆ ಒಂದು ಗಿಡದ ಹತ್ತಿರ ಒಂದು 4 ಏನಾದ್ರೂ ಒಂದು ಬೆಂಕಿ ಹಾಕಿದ್ರೆ ಅಲ್ಲಿ ಮರನೇ ಇದಾಗುತ್ತೆ. ಇದು 48 ದಿನ ಅಂತಲ್ಲ, ಇಡೀ ವರ್ಷ ಇಡೀ ಉರಿತಾ ಇರ್ತದೆ ಅಲ್ಲಿ ಬೆಂಕಿ, ಏನಾಗುದಿಲ್ಲ. ಅಲ್ಲಿ ಒಂದು ಅದು ಒಂದು ಕಾರ್ಣಿಕ ಇದೆ ಅಲ್ಲಿ. ನಿಜವಾಗ್ಲೂ ಇದಂತ ಹೇಳ್ಬೋದು ನಾವು. ಅಂತ ಪವರ್ಫುಲ್ ಜಾಗಕ್ಕೆ ನಾವು ಹೋಗುದಂದ್ರೆ ಅದೊಂದು ಪುಣ್ಯದ ಒಂದು ಕಾರ್ಯನೇ ಅಂತ ಹೇಳ್ಬೋದು. ನಿಜ. ಹಾಗೆ ಇದೀಗ ನಾವು ಮಕರ ಜ್ಯೋತಿ ಬಗ್ಗೆ ನೋಡೋದಾದ್ರೆ ಒಂದು ಕಡೆ ಅದು ಒಂದು ಕ್ಷಣ ಬಂದು ಹೋಗುವಂಥದ್ದು, ಇಷ್ಟು ಟೈಮ್ ಅಂತ ಇರುತ್ತೆ. ಇದೀಗ ಎಲ್ಲ ಟೈಮಲ್ಲೂ ಕಾಣುವಂಥದ್ದಲ್ಲ. ಹಾಗಾಗಿ ನೀವು ಕಾತುರದಿಂದ ಕಾಯ್ತಾ ಇರ್ತಾರೆ ಎಲ್ಲರೂ ಕೂಡ. ಈಗ ಒಂದು ಮನೆಯಲ್ಲಿದ್ದವರು ಕೂಡ ಟಿವಿ ಹಾಕಿ ನೋಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಯಾವಾಗ ಕಾಣುತ್ತೆ ಒಂದು ಕುತೂಹಲ ಎಲ್ಲರೂ ಕೂಡ ಇರುತ್ತೆ. ನೀವು ಅಲ್ಲಿ ನಿಜವಾಗ್ಲೂ ಲೈವ್ ಆಗಿ ಅದನ್ನ ನೋಡ್ತೀರಾ. ಆ ಸಂದರ್ಭದಲ್ಲಿ ನಿಮ್ಗೆ ಕಾಯುವಂತ ಒಂದು ಸಿಚುವೇಶನ್ ಮತ್ತೆ ಈಗ ಹೇಗೆ ಇಷ್ಟೊತ್ತಿ ಕಾಣ್ಬೋದು ಆ ಒಂದು ಇದು ಕ್ಯೂರಿಯಾಸಿಟಿ ನಿಮ್ಗೆ ಹೇಗಿರುತ್ತೆ ಅಂತ? ಅದಂದ್ರೆ ನಮ್ಗೆ ಅಲ್ಲಿ ಸಮಯ ಬರ್ತದೆ, 6:40 6:48 ಎಲ್ಲ ಸಮಯ ಅಲ್ಲಿ ನಿಗದಿ ಮಾಡಿರ್ತಾರೆ. ಆ ಸಮಯದಲ್ಲಿ ನಮ್ಗೆ ಕಾಣುತ್ತೆ. ಯಾಕಂದ್ರೆ ಅಲ್ಲಿ ಎಲ್ರು ತುಂಬಾ ದೂರದಿಂದ, ಎಲ್ಲಿ ಶಬರಿಮಲೆಯಿಂದ ಹಿಡಿದು ಪ್ಯಾರಂಪಲ್ಯ ಅಂತ ಇದೆ, ಅಲ್ಲಿ ಒಂದು ಜಾಗ ಶಿವಾಲಯ ಅಂತ ಇದೆ, ಅಲ್ಲಿ ಎಲ್ಲ ಕೋಟ್ಯಾನು ಕೋಟಿ ಜನರು ಕಾಯ್ತಿರ್ತಾರೆ. ನಿಜವಾಗಿ ಹೇಳ್ಬೇಕಾದ್ರೆ ಅಲ್ಲಿ ನೋಡಿದ ನಂತರ ಯಾವ್ದು ಬೇಡ ಅಂತ ಅಷ್ಟು, ಅಂದ್ರೆ ಅದು ನೋಡಿದ ನಂತರ ಒಮ್ಮೆ ಊರಿಗೆ ಅದು ನೋಡೋ ತನಕ ಅಲ್ಲಿಯೇ ನಾವು ಅದು ನೋಡಿದ ನಂತರ ಅಷ್ಟು ಖುಷಿಯಿಂದ ನಾವು ಖುಷಿಯಿಂದ ವಾಪಸ್ ಬರ್ಲಿಕ್ಕೂ ಕೂಡ ಅದೊಂದು, ಹೋಗುವಾಗ ಕೂಡ ಒಂಥರ ಖುಷಿ ಇರುತ್ತೆ, ಬರುವಾಗ್ಲೂ ಕೂಡ ನೋಡಿದ ನಂತರ ಅಷ್ಟು ಖುಷಿ ಇರುತ್ತೆ. ನೋಡಿದ ನಂತರ ಒಮ್ಮೆ ಅಷ್ಟೊಂದು ನಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಇದು ಬರ್ತದೆ. ನಿಜ. ಓಕೆ ಸ್ವಾಮಿಗಳೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ, ಒಂದು ಕಡೆ ನಮ್ಮ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಹಿಮೆ ಎಂಥದ್ದು ಅನ್ನುವಂಥದ್ದು, ಮತ್ತೆ ಒಂದು ಕಡೆ ಸರ್ಕಾರದಿಂದ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಕಡೆ ಅಟ್ಲೀಸ್ಟ್ ಕಾಳಜಿಯನ್ನ ತೋರಿಸಿದ್ರೆ ಇನ್ನಷ್ಟು ರೀತಿಯಲ್ಲಿ ಕೂಡ ದೇವಸ್ಥಾನ ಕೂಡ ಒಂದು ಕಡೆ ಜನರು ಕೂಡ, ಸಾಮಾನ್ಯ ಜನರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಧನ್ಯವಾದಗಳು ಸ್ವಾಮಿಗಳು. ಎಸ್ ವೀಕ್ಷಕರೇ, ಇವತ್ತು ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಅತ್ಯಂತ ಪ್ರಸಿದ್ಧವಾದಂತಹ ದೇವಸ್ಥಾನ ಶಬರಿಮಲೆಯ
ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಎಷ್ಟರ ಮಟ್ಟಿಗೆ ಇವತ್ತು ಆ ದೇವಸ್ಥಾನ ಪ್ರಸಿದ್ಧಿಯನ್ನ ಪಡ್ಕೊಳ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ವರ್ಷ ಇದೀಗ ಪ್ರಸಿದ್ಧಿಯನ್ನ ಪಡ್ಕೊಳ್ತಾನೆ ಹೋಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಸಾಕಷ್ಟು ರೀತಿಯಲ್ಲಿ ಜನ ಕೂಡ ಮಾಲೆ ಹಾಕಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಸರ್ಕಾರದ ಕಾಳಜಿ ಕೂಡ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸರ್ಕಾರ ಕೂಡ ಅಟ್ಲೀಸ್ಟ್ ಒಂದಿಷ್ಟರ ಮಟ್ಟಿಗೆ ಸಹಕಾರವನ್ನ ನೀಡಿದ್ರೆ ಇನ್ನಷ್ಟು ಕೂಡ ಜನರು ಕೂಡ ಒಂದು ಬಡ ಕುಟುಂಬ ವರ್ಗದವರು ಕೂಡ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗಾಗಿ ಇದೀಗ ನಾವು ಸಾಕಷ್ಟು ರೀತಿಯ ದೇವಸ್ಥಾನಗಳಲ್ಲಿಯೂ ಕೂಡ ಕೆಲವೊಂದಿಷ್ಟು ಯಾತ್ರೆಗಳನ್ನ ಮಾಡಿ ಸ್ವಾಮಿಗಳಲ್ಲಿ ದುಡ್ಡನ್ನು ತೆಗೆದುಕೊಳ್ಳುವಂಥದ್ದು ಇಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಅದಕ್ಕೆ ಅಟ್ಲೀಸ್ಟ್ ಒಂದು ಕಡಿವಾಣವನ್ನ ಹಾಕಿದ್ರೂ ಕೂಡ ಒಂದು ಕಡೆಯಲ್ಲಿ ಹೆಚ್ಚಿನ ಜನರಿಗೆ ಅಥವಾ ಒಂದು ಬಡ ಕುಟುಂಬದವರಿಗೆ ಕೂಡ ಅದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ಶರಣಮಯ್ಯಪ್ಪ ತಂದೆ ಶರಣಮಯ್ಯ